ಒಂದು ಅನುಭವವನ್ನ ಹಂಚಿಕೊಳ್ಳುವಂತ ಕಾರ್ಯಕ್ರಮ. ನಮಸ್ಕಾರ ವೀಕ್ಷಕರೇ, ನನ್ನ ಸ್ನೇಹಿತರೊಬ್ರು ಇತ್ತೀಚೆಗೆ ಸುಮಾರು ಒಂದೂವರೆ ತಿಂಗಳ ಹಿಂದೆ ಅಮೆರಿಕ ರಾಷ್ಟ್ರಕ್ಕೆ ಹೋಗಿದ್ರು. ಸುಮ್ಮನೆ ಸುತ್ತಾಡೋದಕ್ಕೆ ಹೋಗಿದ್ದಲ್ಲ, ಬಟ್ ಅಲ್ಲಿ ಒಂದಿಷ್ಟು ಕಾರ್ಯಕ್ರಮಗಳನ್ನು ಕೊಡೋ ನಿಟ್ಟಿನಲ್ಲಿ ಹೋಗಿದ್ರು. ಅವರು ಅಮೆರಿಕದಲ್ಲಿ ಇದ್ದಾಗಲೇ ನಾನು ಬೇರೆ ಯಾವುದೋ ಒಂದು ಕೆಲಸಕ್ಕೆ ಅವ್ರಿಗೆ ನಾನು ಇಮೇಲ್ ಬರೆದಿದ್ದೆ. ಆಗಲೇ ನಾನು ಹೇಳಿದ್ದೆ ಅವರಿಗೆ ವಾಪಸ್ ಅಮೆರಿಕದಿಂದ ಬಂದ ನಂತರ ಒಂದು ಪ್ರೋಗ್ರಾಮ್ ಮಾಡೋದೆ ಅಂತ. ಸೊ ದಟ್ಸ್ ಹೌ ಅವ್ರು ಈಗ ವಾಪಸ್ ಬಂದು ಸುಮಾರು ಒಂದು 2 ವಾರ ಆಗಿದೆ. 2 ವಾರದ ನಂತರ ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಅವ್ರ ಅಮೆರಿಕದ ಯಾನ ಎಲ್ಲವನ್ನು ಕೂಡ ಕೇಳಬೇಕು. ನನಗೆ ಆ್ಯಕ್ಚುಲಿ ಅಮೆರಿಕ ಜೊತೆ ಕನೆಕ್ಷನ್ ಹೇಗೆ ಗೊತ್ತಾ, ಒಂದು ಕನ್ಸಲ್ಲಿ ನೋಡಿದ್ದು, ಇನ್ನೊಂದು 90s ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರ ಅಮೆರಿಕ ಸಿನಿಮಾ. ಅದು ನಿಮ್ಮೆಲ್ಲರ ಮನಸ್ಸಲ್ಲಿ ಇವತ್ತಿಗೂ ಹಾಗೆ ಉಳಿದಿದೆ. ನೋಡಿ ಬೇಕಿದ್ರೆ ನೀವು ಆ ಸಿನಿಮಾದ ಹಾಡು ಬಂದಾಗ, ಆ ಸಿನಿಮಾದ ಪೋಸ್ಟರ್ ನೋಡಿದಾಗ, ರಮೇಶ್ ಅರವಿಂದ್ ಅವ್ರನ್ನ ನೋಡಿದಾಗ ಅಮೆರಿಕನೇ ನೆನಪಾಗ್ತದೆ. ಬೇರೆ ಯಾವ ಸಿನಿಮಾ ನೆನಪಾಗುತ್ತಿಲ್ಲ, ಬಟ್ ಅದು ನೆನಪಾಗುತ್ತೆ. ದಟ್ಸ್ ದ ವೇ ಅಮೆರಿಕ ಹ್ಯಾಸ್ ಬೀನ್ ವಿತ್ ಅಸ್. ಇವ್ರು ಬೇರೆ ಯಾರು ಅಲ್ಲ, ಶಂಕರ್ ಜೂನಿಯರ್ ಉರ್ಫ್ ತೇಜಸ್ವಿ. ನಮಸ್ಕಾರ. ಮತ್ತೆ ಆರಾಮ್ ಹೇಳಿ. ಈಗ ಅಮೆರಿಕ ರಿಟರ್ನ್ ಕಾಡ್ತೇನಾ? ಅಲ್ಲ, ನಾನು ಹೋಗಿ ಬಂದಂಗೆ ಆಯ್ತು. ಅಂದ್ರೆ ಆಫ್ ದ ರೆಕಾರ್ಡ್ ತುಂಬಾ ಮಾತಾಡಿದ್ವಲ್ಲ ಅಲ್ವಾ? ಹೌ ವಾಸ್ ಇಟ್? ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಈ ಸಾರಿ ನಾನು ಹೋಗಿದ್ದು, ಇಟ್ ವಾಸ್ ಮೈ 3rd ಟ್ರಿಪ್ ಟು US. ಓ ಮೈ ಗಾಡ್, 3ನೇ ಸಲ. ಫಸ್ಟ್ ಟ್ರಿಪ್ಪು ನನಗೆ ನೆನಪಿಲ್ಲ. ಇಟ್ ವಾಸ್ 1982. ಆಗ ನನಗೆ ಬರೀ 4 ವರ್ಷ. ಸೊ ಆಗ ಹೋಗಿದ್ದಾಗ ತಂದೆ ತಾಯಿ ಜೊತೆ ಹೋಗಿದ್ದೆ. ಆಗ ಹೋಗಿದ್ದಾಗ ಒಂದು 25 ಪ್ರೋಗ್ರಾಮ್ ಕೊಟ್ಟಿದ್ದೇನೆ. ಮೆಡಿಸಿನ್ ಅವೆನ್ಯೂದಲ್ಲಿ ಇಟ್ ವಾಸ್ ದ ರೆಕಾರ್ಡ್ ಪರ್ಫಾರ್ಮೆನ್ಸ್ ನಾನು ಮಾಡಿದ್ದಾಗ ಸುಮಾರು 50,000 ಜನರ ಮುಂದೆ ಕೊಟ್ಟ ಪ್ರೋಗ್ರಾಮ್ ಅದು. ಫೋಟೋಸ್ ನೋಡುವಾಗ ಮಾತ್ರ ನನಗೆ ಇದು ಪ್ರೋಗ್ರಾಮ್ ಕೊಟ್ಟಿದ್ದೆ ನೆನಪಾಗ್ತಾ ಇದೆ ಅಷ್ಟೇ, ಬಿಟ್ರೆ ಅದರ್ವೈಸ್ ಆ ಟ್ರಿಪ್ ಜಾಸ್ತಿ ನೆನಪಿಲ್ಲ. ಐ ವಾಸ್ ಜಸ್ಟ್ 4 years. ಅದಾದ್ಮೇಲೆ ನೆಕ್ಸ್ಟ್ ಟ್ರಿಪ್ ವಾಸ್ 98 ನಲ್ಲಿ ಒಂದು ಮ್ಯೂಸಿಷಿಯನ್ಸ್ ಕಾನ್ಫರೆನ್ಸ್ ಆಗಿತ್ತು ಅಲ್ಲಿ. ಸೊ ಆ ಕಾನ್ಫರೆನ್ಸ್ ನಲ್ಲಿ ಪ್ರೋಗ್ರಾಮಿಗೆ ಹೋಗಿದ್ದೆ. ಅದಾದ್ಮೇಲೆ ಆಫ್ಟರ್ ವೆರಿ ಲಾಂಗ್ ಟೈಮ್, ಅಂದ್ರೆ ಅದಾದ್ಮೇಲೆ ನೆಕ್ಸ್ಟ್ ಇಯರ್ ನಮ್ಗೆ ಕರೆದಿದ್ದು ಒಂದು ಪ್ರೋಗ್ರಾಮಿಗೆ, ಬಟ್ ಅಲ್ಲಿ ನಮ್ಗೆ ವೀಸಾ ರೆಫ್ಯೂಸ್ ಆಯ್ತು. ಸೊ 3 ಸಾರಿ ಸತತವಾಗಿ ವೀಸಾ ರೆಫ್ಯೂಸ್ ಆಯ್ತು. ಸರಿಯಾಗಿ ನಮಸ್ಕಾರ ಅಂತೇಳಿ ನಾವು ಅಮೆರಿಕಾಗೊಂದು ನಮಸ್ಕಾರ ಹೊಡೆದಿದ್ವಿ. ಬಟ್ ದಿಸ್ ಟೈಮ್ ಇಟ್ ವರ್ಕ್ಡ್ ಔಟ್. ಸೊ ಹಾಗೆ ಹೋಗುವಂದೆ. ಬಿಫೋರ್ ಯು ಸ್ಟಾರ್ಟ್ ಆಫ್ ವಿತ್ ಯುವರ್ ಎಕ್ಸ್ಪೀರಿಯನ್ಸ್ ತೇಜಸ್ವಿ, ನಂಗೆ ಕೇಳಬೇಕು, ಅಲ್ಲಿ ತುಂಬಾ ಇಂಡಿಯನ್ ಕಮ್ಯುನಿಟಿ ಅವ್ರನ್ನ ಮೀಟ್ ಆದ್ರಿ ನೀವು. ಊರವರೆಲ್ಲ ತುಂಬಾ ಮಂದಿ ಸಿಕ್ಕಿದ್ರು, ತುಂಬಾ ವರ್ಷದಿಂದ ಅಲ್ಲಿ ಸೆಟ್ಲ್ ಆಗಿದ್ದವರು. ನಾವು ಒಂದು ಕೇಳಬೇಕು, ಊರವ್ರು ಅಲ್ಲೋಗಿ ಸೆಟ್ಲ್ ಆದವ್ರು ಇದೆಲ್ಲ ಇದಾರಲ್ಲ, ಅವರೆಲ್ಲ ಹ್ಯಾಪಿ ಆಗಿದಾರ ಅಲ್ಲಿ? ಏನ್ ಹೇಳಿ, ನಾನು ತುಂಬಾ ಜನರ ಹತ್ರ ಇಂಟ್ರಾಕ್ಟ್ ಮಾಡಿದ್ದೇನೆ ಅಲ್ಲಿ. ಹ್ಯಾಪಿ ಆಗಿದ್ದಾರೆ. ಅಂಡ್ ಸಮ್ ಒನ್ ಬಿಲೀವ್ ದಟ್ ದೇ ಆರ್ ಹ್ಯಾಪಿ. ಈಗ ಯಾಕೆ ಹೇಳ್ತೀನಿ ಅಂದ್ರೆ, ಅವರೇ ಬೇರೆ ನಿರ್ವಾಹ ಇಲ್ಲ. ದೇ ಹ್ಯಾವ್ ಟು ಬಿ ಹ್ಯಾಪಿ ವಿತ್ ವಾಟ್ ದೇ ಹ್ಯಾವ್. ಕೆಲವರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಈಗ ನಾನು ಪರ್ಟಿಕ್ಯುಲರ್ಲಿ ಯಾವ್ದು ಹೇಳಿದೆ, ಅಲ್ಲಿ ಹೋಗಿದ್ದಾಗ ಆ ಜನರೇಷನ್ಸ್ ಸೇಮ್, ನನ್ನಿಂದೊಂದು ಅರ್ಧ ಜನರೇಷನ್ ಮೇಲೆ, ನನ್ನಿಂದೊಂದು ಅರ್ಧ ಜನರೇಷನ್ ಕೆಳಗೆ ಅಂತ ನೆಕ್ಸ್ಟ್ ಜನರೇಷನ್ ಆಫ್ ದೆಮ್. ತಂದೆ ತಾಯಿ ಅವರಲ್ಲಿ ಸೆಟ್ಲ್ ಆಗಿದ್ದಾರೆ, ದೇರ್ ಇನ್ ಎ ವೆರಿ ಗುಡ್ ಜಾಬ್. ಇಂಡಿಯಾಗೆ ಬರಬೇಕು ಅಂತ ಆಗ್ತದೆ, ಬಟ್ ಏನ್ ಮಾಡ್ಲಿ ಅಂದ್ರೆ ಅಲ್ಲಿ ಜಾಬ್ ಸೆಟ್ಲ್ ಆಗಿದೆ. ಇನ್ನು ಇಂಡಿಯಾಗೆ ಬಂದ್ರೆ ಅದೇ ಟೈಪ್ ನ ಜಾಬ್ ಅವ್ರಿಗೆ ಇಲ್ಲಿ ಸಿಕ್ಕೋದಿಲ್ಲ. ಸೊ ದಟ್ಸ್ ನೋ ಆಪ್ಷನ್. ಇಲ್ಲಿ ಬಂದು ಸುಮ್ಮನೆ ಕೂತ್ಕೊಳ್ಬೇಕಷ್ಟೇ ಮನೇಲಿ. ಸೊ ದೇ ಹ್ಯಾವ್ ಕೆಪ್ಟ್ ದೇರ್ ಇಂಡಿಯಾ ಪ್ರೋಗ್ರಾಮ್ ಫಾರ್ ದ ರಿಟೈರ್ಮೆಂಟ್. ರಿಟೈರ್ ಆದ ಇಂಡಿಯಾಗೆ ಬರೋಣ ಅಂತೇಳಿ. ಅಂದ್ರೆ ಎಲ್ಲಿ ಸೆಟ್ಲ್ ಆಗಿ ಎಷ್ಟು ಸಂತೋಷವಾಗಿದ್ರು ಕೂಡ ಇಲ್ಲಿಂದ ಎಳಿತಾ ಇರ್ತದೆ. ಈಗ ನಮ್ಗೆ ಕೂಡ ಆಗೋದು ಹಾಗೆ. ನಾವು ಅಲ್ಲಿ ಹೋದ್ರೆ 1 ವಾರ 2 ವಾರ ಆದ್ಮೇಲೆ ಮನೆ ನೆನಪಾಗಿ ಶುರು ಆಗ್ತದೆ. ಎಷ್ಟೇ ಸ್ಕೈಪು, ಎಷ್ಟೇ ವಾಟ್ಸ್ಆಪ್ ಇದ್ರು ಕೂಡ ಏನೋ ಇನ್ನು ಮನೆಗೆ ಹೋಗೋ ಟೈಮ್ ಆಯ್ತು ಅಂತ ಆಗ್ತದೆ ನಮ್ಗೆ. ಅವ್ರಿಗೆ ಪಾಪ ಅವ್ರಿಗೆ ಆಗ್ತದೆ, ಬಟ್ ಹೋಗುವಾಗಿಲ್ಲ. ಸೊ ಆ ತರದೊಂದು ಫೀಲಿಂಗ್ ಇದ್ದೇ ಇರ್ತದೆ. ಎಷ್ಟು ದಿನ ಇದ್ರಿ US ಅಲ್ಲಿ? ನಾನು ಟೋಟಲಿ 3 ವೀಕೆಂಡ್ಸ್, ಅಂದ್ರೆ 2 weeks 3 weekends. 20 days? ಯಾ, 21 days. 21 days in the US. ಓಕೆ. ಯಾರ ಜೊತೆ? ಅಲ್ಲಿ ನಾನು ಅಲ್ಲಿ ಸ್ಟೇ ಮಾಡಿದ್ದು ಎಲ್ಲ ಇಂಡಿಯನ್ ಕಮ್ಯುನಿಟಿ ನಮ್ಮನ್ನು ಇನ್ವೈಟ್ ಮಾಡಿದ್ರು. ಸೊ ಅವರೇ ನಮಗೆಲ್ಲ ಸ್ಟೇ ವ್ಯವಸ್ಥೆ ಎಲ್ಲ ಮಾಡಿದ್ರು. ಒಬ್ಬೊಬ್ಬರ ಮನೆಯಲ್ಲಿ ಮಾಡಿದ್ರು. ಅದು ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅದು. ಬೇಸಿಕಲಿ ನಮ್ಮನ್ನ ಅಲ್ಲಿ ಇನ್ವೈಟ್ ಮಾಡಿದವರು ಅವ್ರ ಮನೇಲಿ ವ್ಯವಸ್ಥೆ ಮಾಡಿದ್ರು. ಫುಲ್ ನಿಮ್ಮ ಟೂರ್ನಲ್ಲಿ ನಾವು ಫುಡ್ ಸ್ಟೇ ಎಲ್ಲನೂ ನಮ್ಮ ಮನೇಲಿ ನಾವೇ ನೋಡ್ಕೊಳ್ತೇವೆ ಅಂತ ಹೇಳಿದ್ರು. ಭಾಳ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ರು ಅವರು. ಆಮೇಲೆ ಫಸ್ಟ್ ಪ್ರೋಗ್ರಾಮ್ ಆದಾಗ ಇದು ಹೇಗಿತ್ತಂದ್ರೆ, ರೆಸ್ಪಾನ್ಸ್ ಹೇಗಿತ್ತಂದ್ರೆ, ಎವ್ರಿ ಒನ್ ವಾಸ್ ಲಿಟ್ರಲಿ ದೇ ವರ್ ಜಂಪಿಂಗ್ ಆನ್ ಅಸ್. ಅಂದ್ರೆ ಬಹಳ ಸಂತೋಷ ಆಗಿ ನಮ್ಮನ್ನ ತಬ್ಕೊಳ್ಳುವಷ್ಟು, ಅಂದ್ರೆ ನಮ್ಮ ಊರಿಂದ ಒಬ್ರು ಬಂದಿದ್ದಾರೆ, ಇಂಥ ಯುನೀಕ್ ಆಕ್ಟ್ ಅನ್ನೊಂದು ಮಾಡ್ತಾ ಇದ್ದಾರೆ ಅಂತ ಹೇಳಿರೋದನ್ನ ಅವರಿಗೆ ಆ ಸಂತೋಷವನ್ನ ತಡಿಲಿಕ್ಕಾಗದೆ. ನಾನು ಪ್ರೋಗ್ರಾಮ್ ಮುಗಿಸಿ ಪ್ಯಾಕ್ ಮಾಡಿ 9:30 ರಾತ್ರಿ ಹೊರಟಿದ್ದೇನೆ. ನಮ್ಗೆ ಆ ದಿವಸ ಅಲ್ಲಿ ಹೋಟ್ಲಲ್ಲಿ ವ್ಯವಸ್ಥೆ ಮಾಡಿದ್ರು. ಆ ಹೋಟ್ಲಿಗೆ ಹೋಗ್ಬೇಕು ಅಂತ ಹೊರಟಿದ್ದೇನೆ. ಐ ಕೇಮ್ ಔಟ್ ಆಫ್ ದ ಹಾಲ್ ಎಟ್ 11:30. 2 ಗಂಟೆ ನನಗೆ ಬಂದವರನ್ನ ಮಾತಾಡ್ಸೋದ್ರಲ್ಲ ಆಗಿ ಹೋಯ್ತು. ದಟ್ಸ್ ನೈಸ್. ಓಕೆ. ಎಷ್ಟು ಆತ್ಮೀಯತೆ ಅಂತ ಹೇಳಿದ್ರೆ, ನಾಳೆ ಏನ್ ಮಾಡ್ತಾ ಇದ್ದೀರಿ,
ನಾಳೆ ನಿಮ್ಮನ್ನ ನಾನು ಅಲ್ಲಿ ಕರ್ಕೊಂಡು ಹೋಗ್ತೇನೆ, ಫ್ರೀ ಇದ್ರೆ ನಾನು ಇಂಥದೇ ಕಡೆ ಕರ್ಕೊಂಡು ಹೋಗ್ತೇನೆ, ಬಹಳ ಚೆನ್ನಾಗಿದೆ ಜಾಗ, ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನ, ಬಂದು ಪಿಕಪ್ ಮಾಡ್ತೇನೆ. ನೈಸ್. ಅಲ್ಲಿ ಫುಲ್ ಡೇ ಅವ್ರು ಕೇರ್ ಟೇಕ್ ಮಾಡೋದು. ಅಷ್ಟೊತ್ತು ಇನ್ನೊಬ್ರು ಬಂದು ನಾಡ್ದು ಏನ್ ಮಾಡ್ತಾ ಇದ್ರಿ, ನಾಡ್ದು ನಾನು ರಜಾದಲ್ಲಿ ಇದ್ದೀನಿ, ನಾನು ಬೇಕು ನಿಮ್ಮನ್ನ ಆ ಮ್ಯೂಸಿಯಂಗೆ ಕರ್ಕೊಂಡು ಹೋಗ್ತೇನೆ, ನಾನು ಆಲ್ರೆಡಿ ಬುಕಿಂಗ್ ಮಾಡಿ ಆಯ್ತು ಮೊಬೈಲ್ನಲ್ಲಿ ಮಾಡ್ತೇನೆ ಅಂತ ಅವ್ರು ಕರ್ಕೊಂಡು. ಸೊ ಈ ತರ ನಮ್ಮ ಕೇರ್ ಟೇಕಿಂಗಿಗೆ ನಾವು ಎಕ್ಸ್ಪೆಕ್ಟ್ ಮಾಡಿದಕ್ಕಿಂತ 10 times ರೆಸ್ಪಾನ್ಸ್ ಇತ್ತು ನಮಗೆ. ಲಿಟ್ರಲಿ ನಮ್ಗೆ ಇಲ್ಲಿ ಊರ್ನಲ್ಲಿ ಸಿಕ್ಕಿದಷ್ಟು ರೆಸ್ಟ್ ಸಿಗ್ಲಿಲ್ಲ. ದಿವಸ ಮಲ್ಕೊಳ್ಳುವಾಗ ರಾತ್ರಿ 2 ಗಂಟೆ 3 ಗಂಟೆ, ಪರವಾಗಿಲ್ಲ, ಬೆಳಿಗ್ಗೆ 7 ಗಂಟೆ ಅಷ್ಟೇ. ಬಟ್ ದಟ್ ವಾಸ್ ಅ ಕೈಂಡ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಅಲ್ಲಿ ಅವರಿಗೆ ಇನ್ನೂ ದೇ ಹ್ಯಾವ್ ದಿಸ್ ಇಂಡಿಯನ್ ಇನ್ಸೈಡ್ ದೆಮ್, ಖಂಡಿತವಾಗಿಯೂ ಇದೆ. ಕರೆಕ್ಟ್ ಕರೆಕ್ಟ್. ನೆಕ್ಸ್ಟ್ ಜನರೇಷನ್ ಆಫ್ ಕೋರ್ಸ್ ದೇರ್ ಆರ್ 3 types. ಅದನ್ನ ನಾನು ಅಬ್ಸರ್ವ್ ಮಾಡಿದ್ದೇನೆ. ನೆಕ್ಸ್ಟ್ ಜನರೇಷನ್ ಹೇಗೆಂದ್ರೆ, ಒಂದು ದ ನೆಕ್ಸ್ಟ್ ಜನರೇಷನ್ ಆಫ್ ಇಂಡಿಯನ್ಸ್, ನಾನು ಹೇಳಿ ಇಂಡಿಯನ್ ಬ್ಲಡ್. ಅವ್ರು ಹೇಗೆಂದ್ರೆ ಒನ್ ಟೈಪ್ ಅಂದ್ರೆ ದೇರ್ ಪ್ಯೂರ್ಲಿ ಅಮೆರಿಕನ್ಸ್. ಅವರು ಡ್ರೆಸ್ ಮಾಡುವ ರೀತಿ ಆಗಿರ್ಬೋದು ಅಥವಾ ಅವರು ಮಾತಾಡೋ ಭಾಷೆ ಇರ್ಬೋದು, ತಂದೆ ತಾಯಿ ಹತ್ರ ಕೂಡ ಇಂಗ್ಲೀಷಲ್ಲೇ ಮಾತಾಡೋದು, ತಂದೆ ತಾಯಿ ಪುನಃ ವಾಪಸ್ ಇಂಗ್ಲೀಷ್ನಲ್ಲೇ ಮಾತಾಡುವಂಥದ್ದು. ಸೊ ಈ ಥರದ ಒಂದು ಜನರೇಷನ್ ಇದೆ. ಇನ್ನೊಂದು ಟೈಪ್ ಏನಂದ್ರೆ ಸೆಮಿ, ಅಂದ್ರೆ ಅವರು ತಂದೆ ತಾಯಿ ಹತ್ರ ಇಂಗ್ಲೀಷಲ್ಲಿ ಮಾತಾಡೋದು, ತಂದೆ ತಾಯಿ ಅವರ ಮಾತೃಭಾಷೆಯಲ್ಲಿ ಮಾತಾಡೋದು. ಸೊ ಈ ಥರದ್ದೊಂದು ಅಂದ್ರೆ ದೇ ಆರ್ ಸೆಮಿ ಇಂಡಿಯನ್ಸ್ ಅಂಡ್ ಸೆಮಿ ಅಮೆರಿಕನ್ಸ್. ಇನ್ನೊಂದು ದ ನ್ಯೂ ಜನರೇಷನ್, ದೇ ಆರ್ ಆಲ್ಸೋ ಪ್ಯೂರ್ ಇಂಡಿಯನ್ಸ್, ಅಂದ್ರೆ ಮನೆ ಭಾಷೆಯಲ್ಲೇ ತಂದೆ ತಾಯಿ ಹತ್ರ ವ್ಯವಹಾರ ಮಾಡುವಂತದ್ದು, ಇನ್ನೂ ಇಂಡಿಯನ್ ಕಲ್ಚರ್, ಇಂಡಿಯನ್ ಟ್ರೆಡಿಷನ್ಸ್ ಅನ್ನ ಫಾಲೋ ಮಾಡ್ಕೊಂಡು ಹೋಗುವವರು, ಮನೆಯಲ್ಲಿ ಆ ಸಿಸ್ಟಮ್ ಅನ್ನು ಇಟ್ಕೊಳ್ಳುವವರು ಇದ್ದಾರೆ. ಅಫ್ಕೋರ್ಸ್ ಹೊರಗೆ ಹೋದ್ಮೇಲೆ ಸ್ಕೂಲ್ ನಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಎಲ್ಲ ದೇರ್ ಲೈಕ್ ಅಮೆರಿಕನ್ಸ್ ಅಲ್ವಾ, ಬಟ್ ಸ್ಟಿಲ್ ದೇ ಮೇಂಟೈನ್ ದಟ್ ಇಂಡಿಯನ್. ಸೊ ಈ ಮೂರು ಬ್ಲೆಂಡ್ ಅನ್ನ ನಂಗೆ ನೋಡ್ಲಿಕ್ಕೆ ಸಿಕ್ಕಿದಲ್ಲಿ ಫ್ಯಾಬ್ಯುಲಸ್. 20 days ತೇಜಸ್ವಿ ಎಕ್ಸ್ಪೀರಿಯನ್ಸ್ ಅಮೆರಿಕದಲ್ಲಿ ಮಜಾ ಇರ್ತದೆ. ಅಂದ್ರೆ ಮಾತಾಡ್ತಾ ಹೋದ್ರೆ ನಮಗೆ ಇದು 1 ಗಂಟೆ ಎಲ್ಲ ಸಾಕಾಗಲ್ಲ. ಬಟ್ ನಾವೇನ್ ಮಾಡಿದೀವಿ ಅಂತಂದ್ರೆ ಸ್ನೇಹಿತರೆ ನೋಡಿ, ಒಂದಿಷ್ಟು ಪಿಕ್ಚರ್ಸ್ಗಳನ್ನ ನಾವು ಚೂಸ್ ಮಾಡ್ಕೊಂಡು ಆ ಪಿಕ್ಚರ್ಗಳ ಮೇಲೆ ಮಾತನಾಡೋದು ಅಷ್ಟೇ. ಸೊ ಅದು ವಿಷಯಗಳು ತುಂಬಾ ಇದೆ. ಒಂದು ಏನಿಂದ 10 ಪಿಕ್ಚರ್ಗಳ ಬಗ್ಗೆ ಮಾತನಾಡಿದ್ರೆ 10 ವಿಷಯ ತಿಳ್ಕೊಂಡಂಗೆ ಆಗುತ್ತಲ್ಲ. ಖಂಡಿತ, ಶೋರ್ ಅಲ್ವಾ? ಫಸ್ಟ್ ಪಿಕ್ಚರ್ ಈಗ ತೋರಿಸಿ, ಅದು ಫುಲ್ ಸ್ಕ್ರೀನ್ ಅಲ್ಲಿ. ಇದೇನಿದು ಅಮೆರಿಕದಲ್ಲಿ? ಸ್ವಲ್ಪ ಹೋಲ್ಡ್ ಆನ್ ಮಾಡಿ ಅದನ್ನ. ಎಸ್, ಇದು ಲೂರೆಸ್ ಕೇವನ್ಸ್ ಅಂತ ಹೇಳಿ, ಅಲ್ಲಿ ಇದು ನೆಲದ ಅಡಿಯಲ್ಲಿರುವಂತಹ ಸಾಲ್ಟ್ ಫಾರ್ಮೇಶನ್. ನಮ್ಮನ್ನ ಇಲ್ಲಿ ಕರ್ಕೊಂಡು ಹೋಗಿದ್ದು ನಿಮ್ಗೆಲ್ಲರ ಪರಿಚಯ ಇರಬಹುದು, ಶ್ರೀವತ್ಸ ಜೋಶಿ ಅಂತ ಹೇಳಿ. ಎಲ್ಲರೂ ನೀವು ಓದಿರ್ತೀರಾ ಅವ್ರ ಬರವಣಿಗೆ ಬಗ್ಗೆ, ಅವರನ್ನ ನೋಡಿರ್ತೀರಾ. ಪರ್ಫೆಕ್ಟ್. ಅವರು ನಮ್ಮನ್ನ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ. ನೀವು ಈ ಜಾಗವನ್ನು ನೋಡ್ಲೇಬೇಕು, ನಮ್ಮನ್ನ ಅಂತ ಹೇಳ್ತಾ ಇದ್ದೇನೆ. ಸೊ ಅದಕ್ಕೋಸ್ಕರ ಐ ಜಸ್ಟ್ ಕಮ್ ಬ್ಯಾಕ್ ಟು ದಟ್. US ಟ್ರಿಪ್ ನಲ್ಲಿ ನಾವು ವಿ ವೆಂಟ್ ಆಸ್ ಎ ಟೀಮ್ ಅಂತ ಹೇಳಿದ್ರೆ ಇಬ್ರು, ನಾನು ಮತ್ತೆ ನಮ್ಮ ಸ್ನೇಹಿತರಾದ ವಿನಯ್ ಹೆಗ್ಡೆ ಅವರು. ನೀವು ಅವ್ರ ಬಗ್ಗೆ ನೀವು ನೋಡಿರ್ಬೋದು. ಸ್ಪೆಷಲ್ ಎಕ್ಸ್ಕ್ಲೂಸಿವ್ ನಾನೊಂದು ಖಾಸಗಿ ವಾಹಿನಿಯಲ್ಲಿ ಕೂಡ ನೋಡಿದ್ದೆ. ಒನ್ ಆಫ್ ದ ವೆರಿ ಫೈನೆಸ್ಟ್ ಗ್ಲೋ ಆರ್ಟ್ ಆರ್ಟಿಸ್ಟ್ ಇನ್ ದಿ ಕಂಟ್ರಿ. ದಟ್ಸ್ ರೈಟ್. ಸೊ ಅದು ಆಗಿದ್ದೇನಂದ್ರೆ, ಈ ಸಾರಿ ಸ್ವಲ್ಪ ಬಜೆಟ್ ಕನ್ಸ್ಟ್ರೆಂಟ್ ಆಯ್ತು ಅಂತ ಹೇಳಿ ನನ್ಗೆ ರಿಕ್ವೆಸ್ಟ್ ಮಾಡಿದ್ರು, ಒಬ್ಬರೇ ಬರ್ಬೋದಾ ಅಂತ ಕೇಳಿದ್ರು. ಸೊ ನಾನು ಒಬ್ಬನೇ ಆದ್ರೆ ಕಷ್ಟ ಅಂತ ಹೇಳಿದ್ದೆ. ಸೊ ಕಾಕತಾಳೀಯವಾಗಿ ಅವ್ರ ಹತ್ರ ಕೂಡ ಅದೇ ತರ ಕೇಳಿದ್ರಂತೆ, ಒಬ್ಬರೇ ಬರ್ಬೋದಾ ಅಂತ ಕೇಳಿದ್ರಂತೆ. ಅವ್ರು ಕೂಡ ಹಾಗೆ ಒಬ್ಬರೇ ಆದ್ರೆ ಕಷ್ಟ, ಸೆಟಪ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ಟೆಕ್ನಿಕಲ್ ಇದಕ್ಕೆಲ್ಲಕ್ಕೂ ತೊಂದರೆ ಆಗ್ತದೆ ಅವರು ಹೇಳಿದ್ರು. ಅಂಡ್ ಪರಸ್ಪರ ನಮ್ಗೆ ಈ ವಿಷಯ ಗೊತ್ತಾಯ್ತು. ಸೊ ವಿ ಕಾಲ್ಡ್ ಈಚ್ ಅದರ್. And you both were friends? Of course. From the last 2 years we have been like brothers. ಸೊ ಹೀಗೆ ಮಾತಾಡ್ತಿದ್ದಾಗ ಅವ್ರು ಹೇಳಿದ್ರು, ನಾನು ಒಬ್ಬನೇ ಆದ್ರೆ ಹೋಗೋದಿಲ್ಲ ಅಂತ ಹೇಳಿದ್ದೇನೆ ಅಂತ ಹೇಳಿದ್ರು. ಸೊ ನಾನು ಹೇಳಿದೆ, ನಾನು ಹಾಗೆ ಹೇಳಿದೆ, ಹಾಗೆ ಒಂದು ಕೆಲಸ ಮಾಡೋಣ, ವಿಲ್ ಫಾರ್ಮ್ ಎ ಟೀಮ್ ಅಂತ ಹೇಳಿದ್ವಿ. ಸೊ ಈ ಪ್ರೋಗ್ರಾಮ್ ಜನರೇಟ್ ಮಾಡಿದ್ವಿ, ಬ್ಯಾಕ್ ಟು ಬ್ಯಾಕ್ 2 ಅಮೇಸಿಂಗ್ ಆಕ್ಟ್ಸ್ ಬ್ಯಾಕ್ ಟು ಬ್ಯಾಕ್ ಅಂತ ಹೇಳಿ. ಸೊ ಅವರು ನಮ್ಮನ್ನು ಇಂಡಿವಿಜುವಲ್ ಆಗಿ ಇನ್ವೈಟ್ ಮಾಡಿದ್ರು, ಬಟ್ ದೇ ಗಾಟ್ ಎ ಪ್ಯಾಕೇಜ್ ಆಸ್ ಎ ಟೀಮ್. ಹಾಗೆ ನಾವು ಈ ಇಡೀ ಟೂರ್ ನಲ್ಲಿ ನಾವು ವಿ ವರ್ ಟ್ರಾವೆಲಿಂಗ್ ಟುಗೆದರ್. ಸೊ ಎಲ್ಲಾ ಕಡೆ ನಾವು ಜೊತೆಗೆ ಹೋಗಿದ್ವಿ, ಜೊತೆಗೆ ಪರ್ಫಾರ್ಮ್ ಮಾಡಿದ್ವಿ, ವಿ ಸ್ಟೇ ಟುಗೆದರ್. ಸೊ ಇಟ್ ವಾಸ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್. ವಿನಯ್ ಐ ನೋ ಹಿಮ್, ನಾನು ಆಗ್ಲೇ ಹೇಳಿದೆ, ಖಂಡಿತ ಬರೀ ಅಮೆರಿಕ ಅನುಭವ. ಓಕೆ, ಗುಡ್ ಐಡಿಯಾ. ಐ ಟ್ರೈ ಫಾರ್ ದ ನೆಕ್ಸ್ಟ್ ಇಶ್ಯೂ. ಎಸ್, ನೆಕ್ಸ್ಟ್ ಲೂರೆಸ್ ಕೇವನ್ಸ್ ಅಂತ ಹೇಳಿ. ಸೊ ಇಟ್ಸ್ ಅ ನ್ಯಾಚುರಲ್ ಫಾರ್ಮೇಶನ್, ಒಂದು ಗುಹೆ ಅಂಡರ್ ಗ್ರೌಂಡ್ ಇದಾಗಿದೆ. ಬಹಳ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅಂದ್ರೆ ಡೆವಲಪ್ ಅಂದ್ರೆ ಅದನ್ನೇನು ಮಾಡಿಲ್ಲ, ಅಲ್ಲಿ ಲೈಟ್ ಎಫೆಕ್ಟ್ಸ್ ಹಾಕೋದಾಗ್ಲಿ ಅಥವಾ ನಡೆದು ಹೋಗೋದಕ್ಕೆ ದಾರಿ ಮಾಡಿ ಕೊಡೋದಾಗ್ಲಿ, ಅಲ್ಲಿ ಒಂದು ಟೂರ್ ಗೈಡ್ ಕೊಡೋದಾಗ್ಲಿ, ಸೊ ಇಂಥದನ್ನೆಲ್ಲ ಮಾಡಿ. ಸೊ ಶ್ರೀವತ್ಸ ಜೋಶಿ ಅವರು ನಮ್ಗೆ ದೊಡ್ಡ ಗಿಫ್ಟ್ ಅದ, ಅವರು ನಮ್ಗೆ ಕೊಟ್ಟಿರುವಂತದ್ದು. ಕರೆಕ್ಟ್. ನೆಕ್ಸ್ಟ್ ಹೋಗೋಣ, ಮುಂದಿನ ಪಿಕ್ಚರ್ ತೋರಿಸಿ. ಸೊ ಇದೆಲ್ಲ ಆ ಕೇವನ್ಸ್ ನಲ್ಲಿರುವಂತಹ ಫಾರ್ಮೇಶನ್ಸ್ ನೋಡಿ, ಬಹಳ ಚೆನ್ನಾಗಿ ಅದೆಲ್ಲ ಬ್ಯಾಕ್ ಗ್ರೌಂಡ್ ಇರೋದು, ಯಾವುದು ಮ್ಯಾನ್ ಮೇಡ್ ಅಲ್ಲ, ಎವ್ರಿಥಿಂಗ್ ಇಸ್ ನ್ಯಾಚುರಲ್ ಅಲ್ವಾ. ಆ ನೀರು ಅಲ್ಲಿಂದ ಡ್ರಾಪ್ ನೋಡಿ, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು. ಇದು ನಿಮ್ಗೆ ನೀವು ನೋಡ್ಬೋದು, ಅದು ಮೇಲ್ಗಡೆ ಇರುವ ಫಾರ್ಮೇಶನ್ ಇದೆಯಲ್ಲ, ಅದರ ರಿಫ್ಲೆಕ್ಷನ್ ನಿಮ್ಗೆ ಕೆಳಗೆ ನೀರಿನಲ್ಲಿ ಕಾಣ್ತಾ ಇರೋದು. ನೀರಂದ್ರೆ ದೊಡ್ಡ ಕೆರೆ ಏನಲ್ಲ, ಅದ್ರಲ್ಲಿ ಇರೋದು ಬರೀ 2 ಇಂಚು ನೀರು. ಅಲ್ಲಿ ಬಂದಿರೋ ನೀರು ಒಟ್ಟಾಗಿರ್ತದೆ ಒಂದು. ಆ 2 ಇಂಚು ನೀರಿನಲ್ಲಿ ನಿಮ್ಗೆ ನೋಡಿದ್ರೆ, ಇದರಲ್ಲಿ ಫೋಟೋದಲ್ಲಿ ನಿಮ್ಗೆ ಕ್ಲೀನ್ ಅನುಭವ ಬರುತ್ತೆ, ಬಟ್ ಲೈವ್ ಆಗಲ್ಲಿ ನೋಡಿದ್ರೆ ನಿಮ್ಗೆ ಅನುಭವ ಆಗುತ್ತೆ. ಏನೋ
ಬಹಳ ಆಳವಾಗಿದ್ದ ತರ ಕಾಣ್ತದೆ ಅದು. ಓಕೆ ಬಟ್ ಲಿಟ್ರಲಿ ಅದು 2 ಇಂಚ್ ನೀರು. ಆ 2 ಇಂಚ್ ನೀರಲ್ಲಿ ಮೇಲಿಂದ ರಿಫ್ಲೆಕ್ಷನ್ ಬರ್ತಾ ಇರೋದು ನೋಡಿ, ಎಷ್ಟು ಕ್ಲೀನ್ ಫಾರ್ಮೇಶನ್ ಬರುತ್ತೆ ನೋಡಿ ಅದು. ಸೋ ನೈಸ್, ಬ್ಯೂಟಿಫುಲ್. ಎಸ್, ಹೋಗೋಣ ಮುಂದಕ್ಕೆ. ಯಾವ್ದಿದೆ ಮುಂದಿನ ಪಿಕ್ಚರ್? ಸೊ ಲುರೈಸ್ ಕೇವನ್ಸ್ ನೋಡಿ, ಇದ್ರದ್ದು ಹೆಸರು ಅಲ್ವಾ? ಓ, ಇವರೇ ವಿನಯ್ ಹೆಗ್ಡೆ. ವಿನಯ್ ಹೆಗ್ಡೆ ಅವರು. ಎಸ್. ಸೊ ಈ ಸಾರಿ ಸೆಲ್ಫಿ ಕ್ರೇಜ್ ಬಂದಿರೋದ್ರಿಂದ ಎವ್ರಿವೇರ್ ವಿ ಟುಕ್ ಸೆಲ್ಫಿ. ಎಸ್, ವಾಟ್ ಇಸ್ ದಿಸ್? ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಸ್ವಲ್ಪ ಮೂವ್ ಮಾಡಿದ್ರೆ ಕಾಣುತ್ತೆ. ಉಡುಪಿ ಈಸ್ ಸ್ಟಿಲ್ ದೇರ್ ನೋಡಿ. ಎಸ್, ಇದು ಉಡುಪಿ ಕೆಫೆ. ಡೈನ್ ಇನ್, ಟೇಕ್ ಔಟ್. ಹೌದು. ಓಕೆ. ಯು ಕ್ಯಾನ್ ಡೈನ್ ಇನ್ ಆರ್ ಯು ಕ್ಯಾನ್ ಟೇಕ್ ಔಟ್ ಫ್ರಮ್ ದೇರ್. ಓಕೆ ಓಕೆ. ಉಡುಪಿ ಕೆಫೆ ಅಂತ ಹೇಳೋದು ಬಹಳ ಚೆನ್ನಾಗಿತ್ತು. ಬಟ್ ಅಫ್ಕೋರ್ಸ್ ಆವಾಗ ಅಲ್ಲಿ ಹೋಗುವಾಗ ನಾವು ಆಲ್ರೆಡಿ ವಿ ವರ್ ಫುಲ್. ಸೊ ನಮ್ಗೆ ಅಲ್ಲಿ ಫುಡ್ ತಗೊಳ್ಳಿಕ್ ಆಗ್ಲಿಲ್ಲ. ಬಟ್ ಅಟ್ ಲೀಸ್ಟ್ ಐ ಟುಕ್ ಎ ಸೆಲ್ಫಿ ಇನ್ ಫ್ರಂಟ್ ಆಫ್ ಇಟ್. ಮಾತನಾಡ್ಸಿದ್ರ ಅಲ್ಲಿ ಯಾರಾದ್ರೂ ಇದ್ರ ಒಳಗಡೆ? ಇಲ್ಲ, ಅಲ್ಲಿ ಅವರ ಓನರ್ ಇರ್ಲಿಲ್ಲ, ಸ್ಟಾಫ್ ಇದ್ರಷ್ಟೇ. ಸೊ ಅವ್ರ ಹತ್ರ ಮಾತಾಡ್ಸಿ ಬಂದೆ. ಬೇರೆ ಬೇರೆ ಊರ್ನವ್ರು ಇದಾರೆ ಅಲ್ಲಿ. ಅಫ್ಕೋರ್ಸ್ ದ ಕೆಫೆ ಇಸ್ ಓನ್ಡ್ ಬೈ ಸಮ್ ಉಡುಪಿ ಬೇಸ್ಡ್ ಅಂತ. ಇದು ಬಹಳ ಮಜಾ ಇದೆ ನೋಡಿ. ಇದು ಏನು ವಾಚಿನ ಚಿತ್ರ ತೆಗ್ದಿದಾರ ಅಂತ ನೀವು ಕೇಳ್ಬೋದು. ಸ್ವಲ್ಪ ಝೂಮ್ ಔಟ್ ಮಾಡಿದ್ರೆ ನೋಡ್ಬೋದು ನೀವು. ದಿಸ್ ಇಸ್ 8 o'clock in the night. ಓಕೆ ಓಕೆ. ಬಿಸಿಲು ನೋಡಿ ಅಲ್ಲಿ. ಎಸ್. ಅಂದ್ರೆ ಈ ತರದ ಎಕ್ಸ್ಪೀರಿಯನ್ಸ್ ಅಲ್ಲ, ಸ್ವಲ್ಪ ಅಲ್ಲಿ ಹೊರಗಡೆ ಹೋದಾಗ ಇಟ್ಸ್ ಅಮೇಸಿಂಗ್ ನೋಡಿ. ನಮ್ಮಲ್ಲಿ ಸಾಯಂಕಾಲ 3 ಗಂಟೆಗೋ 4 ಗಂಟೆಗೆ ಇರುವಷ್ಟು ಬಿಸಿಲು ರಾತ್ರಿ 8 ಗಂಟೆಗೆ ಅಲ್ಲಿ. ಓಕೆ. ರಾತ್ರಿ ಆಗೋದು ಸ್ವಲ್ಪ ಲೇಟ್. ಅಫ್ಕೋರ್ಸ್ ನಾನು ಹೇಳ್ತಾ ಇರುವ ಈ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ನಾನು ಹೋದ ಊರಿದ್ ಮಾತ್ರ. ನಾನು ಹೋಗಿದ್ದು ಐ ವಾಸ್ ಇನ್ ವಾಷಿಂಗ್ಟನ್ DC. ಅಲ್ಲಿಂದ ಗ್ರೀನ್ ವಿಲ್ ಅಂತ ಇರೋ ಜಾಗಕ್ಕೆ ಹೋದೆ. ಅಲ್ಲಿಂದ ಅಟ್ಲಾಂಟಾ ಹೋದೆ. ಫ್ರಮ್ ಅಟ್ಲಾಂಟಾ ವಯಾ ಶಿಕಾಗೋ ಆಗಿ ನಾವು ವಾಪಸ್ ವಾಷಿಂಗ್ಟನ್ಗೆ ಬಂದ್ವಿ. ಮೇರಿಲ್ಯಾಂಡ್ ನಲ್ಲಿದ್ದೆ. ಆಮೇಲೆ ಅಲ್ಲಿಂದ ವಾಪಸ್ ವಾಷಿಂಗ್ಟನ್ ಬಂದು ವಿ ಕೇಮ್ ಬ್ಯಾಕ್. ಸೊ ಐ ವಾಸ್ ಮೋರ್ ಆನ್ ದ ಈಸ್ಟ್ ಕೋಸ್ಟ್. ಈಚೆ ಕ್ಯಾಲಿಫೋರ್ನಿಯಾ ಸೈಡ್ ಹೋಗ್ಲಿಲ್ಲ. ಐ ವಾಸ್ ಮೋರ್ ಆನ್ ದ ಈಸ್ಟ್ ಕೋಸ್ಟ್ ಆಫ್ US. ಆಲ್ರೈಟ್. ಸೊ ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಿಕ್ಚರ್. 8 ಗಂಟೆ ವೀಕ್ಷಕರೇ ಇದು ನೋಡಿ. ಇದೆಲ್ಲ ಸಿಸ್ಟಮ್ಗಳು ಬಹಳ ಅಮೇಜಿಂಗ್ ಅನ್ಸುತ್ತೆ. ದಿಸ್ ಇಸ್ ಪಾರ್ಕಿಂಗ್ ಬಿಲ್ಲಿಂಗ್ ಮೆಷಿನ್. ಏನಿದು? ಈಗ ನೀವು ಅಲ್ಲಿ ಪಾರ್ಕ್ ಮಾಡಿದಾಗ ಪ್ರತಿ ಪಾರ್ಕಿಂಗ್ ಏರಿಯಾದ ಎದುರುಗಡೆ ಒಂದು ಮೆಷಿನ್ ಇರುತ್ತೆ ಈ ತರದ್ದು. ಸರಿ. ಸೊ ನೀವು ಅಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಅನ್ನು ಅದರೊಳಗೆ ಹಾಕಿ ಪಂಚ್ ಮಾಡಬೇಕು. ಓಕೆ. ಪಂಚ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ನೀವು ಪುನಃ ಔಟ್ ಹೋಗುವಾಗ ನಿಮ್ಮ ಅಲ್ಲಿ ಮೆಷಿನ್ ಆನ್ ಮಾಡಬೇಕಾಗುತ್ತೆ. ನೀವು ಫಸ್ಟ್ ಇನ್ ಇಟ್ಟಾಗ ಔಟ್ ಹೋಗುವಾಗ ನೀವು ಪುನಃ ಪಂಚ್ ಮಾಡಿದ್ರೆ ನಿಮ್ಮ ಕ್ರೆಡಿಟ್ ಕಾರ್ಡಿನ ಪಾರ್ಕಿಂಗ್ ಅಮೌಂಟ್ ಮೈನಸ್ ಆಗುತ್ತೆ. ಓಕೆ ಓಕೆ. ಸೊ ಈ ತರ ಇದು ಬರೀ ಪಾರ್ಕಿಂಗ್ ಮಾತ್ರ ಅಲ್ಲ, ನಿಮ್ಗೆ ಎಲ್ಲಾ ವಿಷಯದಲ್ಲೂ ಇದೇ ತರ. ನಿಮ್ಗೆ ಪೆಟ್ರೋಲ್ ಹಾಕೋ ವಿಷಯದಲ್ಲಿ ಇರ್ಬೋದು, ಅಥವಾ ಗಾಡಿಗೆ ನೀವು ಗಾಡಿ ತುಂಬಿಸೋ ವಿಷಯದಲ್ಲಿ ಇರ್ಬೋದು. ಎವ್ರಿಥಿಂಗ್ ಇಸ್ ಲೈಕ್ ದಟ್. ಕಾರ್ಡ್ ಹಾಕೋದು, ಆಮೇಲೆ ನಾಸಲ್ ಅನ್ನ ತೆಗೆದು ನಿಮ್ ಗಾಡಿಗೆ ಇಟ್ಕೊಳ್ಳಿ, ಅದಲ್ಲದೆ ರನ್ ಆಗುತ್ತೆ. ವಾಪಸ್ ಇಟ್ಟಾಗ ನಿಮ್ ಕಾರ್ಡಿಂದ ಮೈನಸ್ ಆಗುತ್ತೆ. ಟಿಕೆಟ್ ಅಲ್ಲಿ ಯಾವುದಕ್ಕೂ ಜನ ಇಲ್ಲ. ಈಗ ಬಸ್ ನಲ್ಲಿ ಹೋಗ್ತಾ ಇದ್ದಾಗ ನೀವು ಟಿಕೆಟ್ ಕೂಡ ಅದೇ ತರ. ನೀವು ಒಳಗೆ ಹೋಗುವಾಗ ಕಾರ್ಡ್ ನೀವು ಪಂಚ್ ಮಾಡಬೇಕು. ಆಮೇಲೆ ವಾಪಸ್ ಹೋಗುವ ನೀವು ಪುನಃ ಪಂಚ್ ಮಾಡಿದ್ರೆ ನಿಮ್ಮ ಕಾರ್ಡಿನ ಅಷ್ಟು ಮೈನಸ್ ಆಗುತ್ತೆ. ಜನರ ಮೇಲೆ ನಂಬಿಕೆ ಇಟ್ಟಿದ್ದಾರೆ, ಕರೆಕ್ಟ್ ಆಗಿ ನಾವು ಪಂಚ್ ಔಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಂಬಿಕೆ ಇಟ್ಟಿದ್ದಾರೆ. ನಂಬಿಕೆ ಜೀವನ. ವಿಲ್ ಟೇಕ್ ಅ ಬ್ರೇಕ್. ತೇಜಸ್ವಿ ವೀಕ್ಷಕರೇ ನೋಡ್ತಾ ಇದ್ದೀರಿ ತೇಜಸ್ವಿ ಅವರ ಅಮೆರಿಕಾದ ಅನುಭವ. ನಾವು ಅಮೆರಿಕದಲ್ಲಿ ಇದ್ದೇವೆ ಈಗ. ಒಂದು ಸಣ್ಣ ಬ್ರೇಕ್, ಮತ್ತೆ ನಮ್ಮ ಮಾತುಕತೆ ಮುಂದುವರಿತದೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನನ್ನ ಸ್ನೇಹಿತರಾದ ತೇಜಸ್ವಿ ಅವರ ಅಮೆರಿಕದ ಅನುಭವ ಕೇಳ್ತಾ ಇದ್ವಿ. ಆಯ್ತಾ, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಮತ್ತೆ ಈಗ ವಾಪಸ್ ಬಂದ ನಂತರ ಎಷ್ಟು ದಿನ ಇದ್ರದ್ದೆಲ್ಲ ಹ್ಯಾಂಗ್ ಓವರ್ ಇತ್ತು ಅಮೆರಿಕದೆಲ್ಲ? ಹ್ಯಾಂಗ್ ಓವರ್ ಇನ್ನೂ ಹೋಗ್ಲಿಲ್ಲ. ನಿಜ? ಖಂಡಿತ. ಬಂದು ಎಷ್ಟು ದಿನ ಆಯ್ತು ಈಗ? ನಾನು 19 ದಿವಸ ಆಯ್ತು. ಓಕೆ ಇವತ್ತಿಗೆ. ಓಕೆ ಓಕೆ. 19-20 ದಿವಸ ಆಯ್ತು ನೋಡಿ. ಅಂದ್ರೆ ಎಕ್ಸ್ಪೀರಿಯನ್ಸ್ ಇಸ್ ಅಮೇಸಿಂಗ್. ಅದು ಹ್ಯಾಂಗ್ ಓವರ್ ಯಾವತ್ತೂ ಹೋಗುವಂಥದ್ದಲ್ಲ ಅಲ್ವಾ? ಮತ್ತೆ ನಂದು ಒಂದು ಕ್ರಮ ಹೇಗೆ ಅಂದ್ರೆ, ಸಿಸ್ಟಮ್ ಏನು ಇಟ್ಕೊಂಡಿದೆ ಅಂದ್ರೆ, ಈಗ ಹೊರಗಡೆ ಹೋಗಿದ್ದಾಗ ಐ ಥಿಂಕ್ ದಿಸ್ ಇಸ್ ದ 15-16th ಟೈಮ್ ಐ ಆಮ್ ಗೋಯಿಂಗ್ ಅಬ್ರಾಡ್. ಹೋಗಿದ್ದಾಗ ಎಲ್ಲ ಕಡೆಯಲ್ಲಿರುವಂತಹ ಒಳ್ಳೆ ಅನುಭವಗಳನ್ನ ವಾಪಸ್ ತರೋದು. ರೈಟ್. ಅಂಡ್ ಯು ಮೇಕ್ ಅ ನೋಟ್ ಆಫ್ ಇಟ್? ಖಂಡಿತ. ಓಕೆ. ಅದು ಹೇಗೆ ಅಂದ್ರೆ, ಈಗ ಈ ಸಾರಿ ಅಫ್ಕೋರ್ಸ್ ಎವ್ರಿಥಿಂಗ್ ಇಸ್ ಆನ್ ಪಿಕ್ಚರ್ಸ್. ಓಕೆ. ಇಲ್ದಿದ್ರೆ ನೋಟ್ ಮಾಡ್ತಿದ್ವಿ. ಮೊದಲೆಲ್ಲಾದ್ರೆ ನೋಟ್ ಮಾಡ್ತಾ ಇದ್ವಿ. ರೈಟ್. ಯಾಕೆ ಅಂತ ಹೇಳಿದ್ರೆ, ಈಗ ನಾನು ಐ ಹ್ಯಾವ್ ಗಾಟ್ hundreds of good experiences. ಈಗ ಹಾಗಂತ ಹೇಳಿ ಅದು ಸ್ವರ್ಗ, ಇಟ್ಸ್ ಸಮಥಿಂಗ್ ರಿಯಲಿ ಗ್ರೇಟ್, ನಮ್ಮಲ್ಲಿ ಏನೂ ಇಲ್ಲ ಅಂತ ಭಾವನೆ ಖಂಡಿತವಾಗಿಯೂ ನನ್ನಲ್ಲಿಲ್ಲ. ಪರ್ಫೆಕ್ಟ್. ನಾನು ಹೇಳ್ತಾ ಇರೋದು ಏನಂದ್ರೆ, ಅಲ್ಲಿರುವಂತಹ ಒಳ್ಳೆ ಎಕ್ಸ್ಪೀರಿಯನ್ಸ್ಗಳನ್ನು ಮಾತ್ರ ಇಲ್ಲಿ ತಂದು ಹೇಳ್ತಾ ಇದ್ದೇನೆ. ಓಕೆ. ಕೆಟ್ಟದನ್ನ ಅಲ್ಲೇ ಬಿಟ್ಟು ಬಂದಿನ, ಅದು ನಮಗೆ ಬೇಡ. ಓಕೆ. ಒಳ್ಳೆ ಎಕ್ಸ್ಪೀರಿಯನ್ಸ್ಗಳನ್ನು ಇಲ್ಲಿ ತಂದು, ಇಲ್ಲಿ ನಮ್ಮ ಜೀವನದಲ್ಲಿ ಆ ಒಳ್ಳೆ ಎಕ್ಸ್ಪೀರಿಯನ್ಸ್ಗಳನ್ನ ನಾವು ಅಳವಡಿಸ್ಕೊಳ್ಳೋಕೆ ಸಾಧ್ಯ ಆದ್ರೆ, ನಾನು ಅಂತಲ್ಲ ಎಲ್ರಿಗೆ, ನಾನು ಇದನ್ನ ಎಲ್ಲೆಲ್ಲಿ ಜನ ಸಿಗ್ತಾರೆ ಅವ್ರಿಗೆ ಇದನ್ನ ಹೇಳ್ತಾ ಇರ್ತೇನೆ. ಅಲ್ಲಿ ಹೋಗಿದಾಗ ಹೀಗಾಯ್ತು ನೋಡಿ, ಈ ಸಿಸ್ಟಮ್ ಇದೆ, ಹೀಗಿದೆ. ಇನ್ನು ಮುಂದೆ ಹಲವಾರು ಚಿತ್ರಗಳು ನೋಡೋದು ನಿಮ್ಗೆ ನೆನಪಾಗ್ಬೋದು. ಆ ಸಿಸ್ಟಮ್ಗಳು ನಮ್ಮಲ್ಲಿ ಬಂದ್ರೆ ಎಷ್ಟು ಒಳ್ಳೇದು, ಮಜಾ ಇರುತ್ತಲ್ಲ. ಈಗ ನಮ್ಮಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಇನ್ನೊಬ್ರು ಮಾಡ್ಬೇಕಾದನ್ನ ಆಗ್ಲಿಲ್ಲ ಅಂತ ಹೇಳಿ ನಾವು ತಲೆಬಿಸಿ ಮಾಡೋದು ಹೇಗೂ ಇದೆ. ಯಾವುದೇ ಸಿಸ್ಟಮ್ ತರೋ ವಿಷಯ ಇರ್ಬೋದು. ಗೌರ್ಮೆಂಟ್ ನವರು ಮಾಡ್ಬೇಕಿತ್ತು, ಮುನ್ಸಿಪಾಲಿಟಿ ಅವ್ರು ಮಾಡ್ಬೇಕಿತ್ತು, ಅವ್ರು ಮಾಡ್ಬೇಕಿತ್ತು, ಈ ಸಂಸ್ಥೆ ಅವ್ರು ಮಾಡ್ಬೇಕಾ.
ಸರಿ ಅವ್ರು ಮಾಡ್ತಾರೋ ಬಿಡ್ತಾರೋ ಮಾಡ್ಲಿಲ್ಲೋ ಬಿಟ್ಟು ಬಿಡಿ, ಪರ್ಫೆಕ್ಟ್. ನಾವು ಕೆಲವು ಸಿಸ್ಟಮ್ಗಳನ್ನ ಡೆವಲಪ್ ಮಾಡ್ಬೋದಲ್ಲ. ಅದಕ್ಕೆ ನಮ್ಗೆ ಯಾರಿಗೂ ವೇಟ್ ಮಾಡಬೇಕಾಗಿಲ್ಲ. ಪರ್ಫೆಕ್ಟ್. ಪರ್ಸನಲ್ ಸಿಸ್ಟಮ್ಸ್. ಅಬ್ಸಲ್ಯೂಟ್ಲಿ. ಸೊ ಈ ಸಿಸ್ಟಮ್ ಪರ್ಸನಲ್, ಅದೇನು ಕಷ್ಟ ಇಲ್ಲ, ಅದಕ್ಕೇನು ನೀವು ದುಡ್ಡು ಖರ್ಚು ಮಾಡಬೇಕಾಗಿಲ್ಲ, ಏನಿಲ್ಲ. ಯಾವುದೇ ಕೆಲಸ ಮಾಡುವಾಗ 1 ಸೆಕೆಂಡ್ ಆಲೋಚನೆ ಮಾಡಬೇಕು. ಅಬ್ಸಲ್ಯೂಟ್ಲಿ. ನೇಮಿಚಂದ್ರ ಅವರು ಒಂದ್ ಕಡೆಯಲ್ಲಿ ಅದನ್ನೇ ಬರ್ತಾರೆ, ಅಂದ್ರೆ ಸೇಮ್ ನಿಮ್ಮ ಮಾತನ್ನೇ ಸ್ವಲ್ಪ ಬೇರೆ ತರದಲ್ಲಿ ಬರ್ತಾರೆ. ಬ್ಯೂಟಿಫುಲ್ ಶಿ ರೈಟ್ಸ್. ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಪಿಕ್ಚರ್. ಇದು ಒಂದು ಕವರ್. ಅದು ಯಾಕಂದ್ರೆ ಒಂದು ಮ್ಯೂಸಿಯಂ ನಲ್ಲಿ ನಾವು ಹೋಗಿದ್ದಾಗ ಮಳೆ ಬರ್ತಾ ಇತ್ತು. ಓಕೆ. ಮಳೆ ಬಂದಾಗ ಎಲ್ಲರೂ ಆಫ್ಕೋರ್ಸ್ ಕೊಡೆ ತಕೊಂಡು ಹೋಗ್ತಾರೆ ಹೋಗುವಾಗ. ಓಕೆ. ಅಲ್ಲಿ ಈಗ ಕೊಡೆಯನ್ನ ಏನ್ ಮಾಡೋದು? ಈಗ ಯೂಶುವಲಿ ನಮ್ಮಲ್ಲಿ ಏನ್ ಮಾಡ್ತೇವೆ, ಒಳಗೆ ಮ್ಯೂಸಿಯಂ ಒಳಗೆ ಹೋದ ಕೂಡಲೇ ಅದರಲ್ಲಿ ಒದ್ದೆ ಆಗುತ್ತೆ ಅಂತ ಹೇಳಿ ಒಳಗಡೆ ಹೊರಗಡೆ ಬಕೆಟ್ ಇರುತ್ತೆ, ಬಕೆಟ್ ನಲ್ಲಿ ನಾವು ಕೊಡೆ ಇಡ್ತೀವಿ. ಆಮೇಲೆ ವಾಪಸ್ ಬರುವಾಗ ಕೊಡೆ ಇದೆ ದೇವಸ್ಥಾನದಲ್ಲಿ ಚಪ್ಪಲಿ ಇಟ್ಟೋದಾಗ ಆಗ್ತದೆ ಕೆಲಸ. ಅದಕ್ಕೊಂದು ಒಳ್ಳೆ ಸಿಸ್ಟಮ್. ಪ್ರತಿ ಅಂತ ಮ್ಯೂಸಿಯಂಗಳಲ್ಲಿ ಒಂದು ಕವರ್ ಇಟ್ಟಿರ್ತಾರೆ. ನೀವು ಆ ಕವರ್ ಅನ್ನ ಪಿಕ್ ಮಾಡಬಹುದು, ನಿಮ್ಮ ಕೊಡೆಯನ್ನ ಕವರ್ ನಲ್ಲಿ ಹಾಕಿ ಸೊಂಟ ಕಟ್ಕೊಂಡು ಹೋಗಿ. ಸೊ ಇದು ಕೊಡೆನಾ? ಅದ್ರೊಳಗೆ ಇರೋದು ಕೊಡೆ. ನಾನು ಮೀನ್ ಅಂತ ಅನ್ಕೊಂಡೆ. ಮಿನಿ ಕೊಡೆ, ಅದನ್ನ ಫೋಲ್ಡ್ ಮಾಡಿ ಹಾಕಿದ್ದಾರೆ. ಅದ ನೋಡಿ ಏನಾಗುತ್ತೆ ಅಂದ್ರೆ ಕೊಡೆ ಕೈಯಲ್ಲೇ ಇರ್ತದೆ, ನಿಮ್ಮ ಸೆಕ್ಯೂರಿಟಿ ಇರ್ತದೆ, ಮತ್ತೆ ಮ್ಯೂಸಿಯಂ ಗಲೀಜಾಗೋದಿಲ್ಲ. ಆಮೇಲೆ ಅದನ್ನ ಅಲ್ಲಿ ಇಟ್ಟುಕೊಂಡು ಅಲ್ಲಿ ನೀರು ಒದ್ದೆ ಆಗೋದನ್ನ ಅದನ್ನ ಕ್ಲೀನ್ ಮಾಡುವಂತ ತಲೆಬಿಸಿ ಅವ್ರಿಗೆ ಮಾಡ್ಬೇಕಾದಿಲ್ಲ. ಒಂದು ವ್ಯವಸ್ಥೆ ಆಗಿದೆ ನೋಡಿ. ನೈಸ್ ಥಿಂಗ್. ಆದ್ರೆ ಈ ತರ ನಮ್ಮಲ್ಲಾದ್ರೆ ಕೆಲವರೆಲ್ಲ ಆಲೋಚನೆ ಮಾಡ್ತಾ ಇರ್ಬೋದು, ಅಂದ್ರೆ ನಾವೇ ಅಯ್ಯೋ ಅದನ್ನ ಹೊತ್ಕೊಂಡು ತಿರ್ಗಬೇಕಲ್ಲ, ಎಲ್ಲಾದ್ರೂ ಇಟ್ಟಿದ್ರೆ ಚೆನ್ನಾಗಿ ನೋಡಿ. ಅದೊಂದು ಅದಕ್ಕೆ ಬರ್ತೇನೆ. ಇನ್ನೊಂದು ವಿಷಯ ಹೇಳ್ತೇನೆ, ಕ್ಲೀನ್ಲಿನೆಸ್. ಅಲ್ಲಿ ಹಲವಾರು ಸ್ಟ್ರೀಟ್ ಪಿಕ್ಚರ್ಸ್ ಅನ್ನ ನಾನು ತೆಗ್ದೇನೆ. ಅಲ್ಲಿ ಇದೇ ಒಂದು ಎಕ್ಸಾಂಪಲ್ ಇದೆ. ಇನ್ನು ಬೇರೆ ಫುಟ್ಪಾತ್ ಗಳಾಗಿರ್ಲಿ, ರೋಡ್ಸ್ ಆಗಿರ್ಲಿ, ಎಲ್ಲ ಕಡೆದು ಫೋಟೋಸ್ ತೆಗ್ದೇನೆ ನಾನು. ಒಂದು ಕಸ ಸಿಗೋದಿಲ್ಲ. ಬೇರೆ ಕಡೆ ಇದೆಯಲ್ಲ ಗೊತ್ತೆ, ನಾನು ಪುನಃ ಅದನ್ನು ಪ್ರತಿ ಸಾರಿ ರಿಪೀಟ್ ಮಾಡೋದಿಲ್ಲ. ನಾನು ಹೋದ ಕಡೆಯಲ್ಲಂತೂ ನನಗೆ ಎಲ್ಲೂ ನೋಡ್ಲಿಕ್ಕೆ ಸಿಗ್ಲಿಲ್ಲ, ಒಂದು ಸ್ವಲ್ಪನೂ ಕಸ ಇದಿಲ್ಲ. ಅಂದ್ರೆ ಅದಕ್ಕೆ ವ್ಯವಸ್ಥೆ ಇದೆ, ಡಸ್ಟ್ ಬಿನ್ಗಳು. ಆಮೇಲೆ ನಾನು ಅದೇ ಹೇಳ್ತಾ ಇರೋದು, ಮನುಷ್ಯರ ಮೆಂಟಾಲಿಟಿ. ಅಬ್ಸಲ್ಯೂಟ್ಲಿ. ಒಂದು ಕಡೆಯಲ್ಲಿ ಒಂದು ಪಾರ್ಕಿಗೆ ಹೋಗಿದ್ದೆ. ಆ ಪಾರ್ಕ್ ನಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದು ಬೋರ್ಡ್, ದಿಸ್ ಇಸ್ ಎ ಟ್ರಾಶ್ ಫ್ರೀ ಝೋನ್. ಅಂದ್ರೆ ಅಲ್ಲಿ ಟ್ರಾಶ್ನೂ ಇಲ್ಲ, ಡಸ್ಟ್ ಬಿನ್ಸ್ ಇಲ್ಲ. ಡಸ್ಟ್ ಬಿನ್ಸ್ ಇಲ್ಲ ಅಂದ್ರೆ ಏನು ಮಾಡೋದು? ಈಗ ನಾವು ಅಲ್ಲಿ ಸಿಂಪಲ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು ಅಂದ್ರೆ, ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋದ್ವಿ. ಸೊ ಐಸ್ ಕ್ರೀಮ್ ತಿಂತಾ ಇದ್ವಿ, ಐಸ್ ಕ್ರೀಮ್ ರ್ಯಾಪರ್ ಇತ್ತು. ರ್ಯಾಪರ್ ಅನ್ನ ಏನ್ ಮಾಡೋದು? ಅಯ್ಯೋ, ಈ ರ್ಯಾಪರ್ ಅನ್ನ ಕೈಯಲ್ಲಿ ಇಟ್ಕೊಂಡು ಪಾಕೆಟ್ ನಲ್ಲಿ ಇಟ್ಕೊಂಡು ತಿರುಗಬೇಕಲ್ಲ, ಹೇಗೋ ಅಲ್ಲಿ ಡಸ್ಟ್ ಬಿನ್ ಇಲ್ಲ. ಸೊ ಈ ಕಸನ ನಾವು ಮನೆಗೆ ಹೋಗಿ ಹಾಕ್ಬೇಕಷ್ಟೇ. ಹಾಗೆ ಇಡೀ ತಿರುಗಾಡುವಾಗ ನಾನು ಈ ರ್ಯಾಪರ್ ಕೈಯಲ್ಲಿ ಹಿಡ್ಕೊಂಡು ತಿರುಗಬೇಕಲ್ಲ ಅಂತ ಆಗ್ತಾ ಇತ್ತು. ಸ್ವಲ್ಪ ಕಣ್ಣಾಚೆ ಹಾಯಿಸಿ ನೋಡಿದಾಗ ಅಲ್ಲಿ ಒಂದು ಬೋರ್ಡ್, ದಿಸ್ ಇಸ್ ಎ ಟ್ರಾಶ್ ಫ್ರೀ ಝೋನ್, ಪ್ಲೀಸ್ ಫೀಲ್ ಫ್ರೀ ಟು ಯೂಸ್ ದಿಸ್ ಸರ್ವಿಸ್ ಅಂತ ಕೆಳಗಡೆ ಒಂದು ಆರೋ ಮಾರ್ಕ್. ಏನಂದ್ರೆ ಪ್ಲಾಸ್ಟಿಕ್ ಕವರ್ಗಳು ಅಲ್ಲಿದೆ. ಸೊ ಯು ಕ್ಯಾನ್ ಪಿಕ್ ಇಟ್ ಅಪ್. ಆ ಪ್ಲಾಸ್ಟಿಕ್ ಕವರ್ ತಗೊಳ್ಳಿ, ಕಸವನ್ನ ಹಾಕಿ ಕೈಯಲ್ಲಿ ಹಿಡ್ಕೊಳ್ಳಿ, ಮನೆಗೆ ಹೋಗಿ ಡಿಸ್ಪೋಸ್ ಮಾಡಿ. ಇದನ್ನೆಲ್ಲ ಮಾಡಬಹುದು ನಮ್ಮ ದೇಶದಲ್ಲಿ. ಏನ್ ಕಷ್ಟ ಇದೆ ನೋಡಿ. ಈಗ ನಾನು ಹೇಳ್ತಾ ಇರೋದೇ, ನಮ್ಮಲ್ಲಿ ಬೇಜಾರಾಗ್ತದೆ. ಈಗ ಅಲ್ಲಿ ಬಂದ ಮೇಲೆ ನೋಡ್ತಾ ಇರುವಾಗಲೇ ಆಗೋದು. ಈಗ ನಿಂತ್ಕೊಂಡು ಬಸ್ ಸ್ಟಾಪ್ ನಿಂತ್ಕೊಂಡು ಚಾಕ್ಲೇಟ್ ತಿಂದ್ರು ಕಸ ಕೆಳಗೆ. ನಮ್ಮ MLA ಅವರಿಗೆ ಐಡಿಯಾ ಕೊಡಬೇಕು ಖಂಡಿತವಾಗಿ. ನೋಡಿ, ನಾನು ಹೇಳ್ತಾ ಇರೋದು ಇದು ಇಂಥದ್ದು ಐಡಿಯಾಗಳನ್ನ, ಇದು ಏನು ಕಷ್ಟ ಇಲ್ಲ, ಅದು ಬೇಡ. ಈಗ ಅಷ್ಟರ ಲೆವೆಲ್ನವರೆಗೆ ಹೋಗ್ಬೇಕಾಗಿಲ್ಲ. ಈಗ ನಾವೇ ಕಸ ಹಾಕುವಾಗ ಅದನ್ನ ತೆಗೆದು ನಮ್ಮ ಪಾಕೆಟ್ನಲ್ಲೋ ನಮ್ಮ ಬ್ಯಾಗ್ನ ಮೂಲೆಯಲ್ಲೋ ಹಾಕೊಂಡು ಮನೆಗೆ ತಂದು ಹಾಕ್ಬಾರ್ದಾ? ಚಾಕ್ಲೇಟ್ ಸಿಪ್ಪೆ ಇರುತ್ತೆ, ಖಂಡಿತ. ವೆಟ್, ಅಫ್ಕೋರ್ಸ್ ವೆಟ್ ಯು ಕನಾಟ್ ಹ್ಯಾವ್ ಇಟ್. ಅದೇನೋ ಡಿಸ್ಪೋಸ್ ಮಾಡಬೇಕು, ಅದಕ್ಕೆ ನಮಗೆ ಡಸ್ಟ್ಬಿನ್ ಬೇಕಾಗ್ತದೆ, ಫೈನ್. ಡ್ರೈ ಕಸ ಇರುತ್ತಲ್ವಾ, ಬಸ್ನಲ್ಲಿ ಹೋಗೋ ಟಿಕೆಟ್ಗಳು ಅದನ್ನ ತೆಗೆದು ಅಲ್ಲೇ ಬಸ್ನಲ್ಲಿ ಕೆಳಗೆ ಹಾಕೋದು. ಇಲ್ಲಿ ಬಂದು ಸಿಕ್ಕೋಟ್ಟು ಬೇಜಾರಾಯ್ತು. ನೋಡ್ತಾ ಇದ್ದೆ, ಬಸ್ನಲ್ಲಿ ಬರ್ತಾ ಇರುವಾಗ ನೋಡಿದೆ ಕಡಲೆಕಾಯಿ ತಿನ್ನೋದು ಕಸ ಅಲ್ಲೇ ಕೆಳಗೆ ಹಾಕೋದು. ಕಡಲೆಕಾಯ್ದೆ ಅಲ್ಲಿ ಕವರ್ ಇರ್ತದೆ, ಅದಕ್ಕೆ ಹಾಕೊಂಡು ಡಿಸ್ಪೋಸ್ ಮಾಡೋಗಿಲ್ಲ, ಅಲ್ಲೇ ಸೀಟ್ ಕೂತಲ್ಲೇ ಕೆಳಗೆ ಹಾಕುವಂತ. ಸೊ ನಾನು ಹೇಳ್ತಾ ಇರೋದು, ನಮಗೆ ಇನ್ನೊಬ್ರಿಗೆ ವ್ಯವಸ್ಥೆ ಮಾಡ್ಲಿಕ್ಕೆ ಕಾಯ್ಬೇಕಾಗಿಲ್ಲ. ಕರೆಕ್ಟ್. ಆ ಕಸ ಹಾಕುವಾಗ 1 ಸೆಕೆಂಡ್ ಆಲೋಚನೆ ಮಾಡಿ. ಅಬ್ಸಲ್ಯೂಟ್ಲಿ. ಲೆಟ್ಸ್ ಮೂವ್ ಆನ್. ಮುಂದಿನ ಪಿಕ್ಚರ್ ತೋರಿಸಿ ಪ್ಲೀಸ್. ಸೊ ಈ ತರ ನೋಡಿ, ಇದು ಬಹಳ ಅಫ್ಕೋರ್ಸ್ ಇದು ದಿ ಫೇಮಸ್ ನಯಾಗ್ರಾ ಫಾಲ್ಸ್. ಓಹೋ, ಇದು ನಯಾಗ್ರಾ ಫಾಲ್ಸ್ ಇದೆ ಅಲ್ಲಿ. ಅದರಲ್ಲಿ ಬ್ರೈಡ್ಸ್ ವೇಲ್ ಅಂತ ಹೇಳಿ ಇನ್ನೊಂದು ಫಾಲ್ಸ್ ಇದೆ. 2 ಫಾಲ್ಸ್ ಸೇರುತ್ತೆ ಅಲ್ಲಿ. ಓಕೆ. ಏನಲ್ಲ ಇದು, ದಿಸ್ ಲುಕ್ಸ್ ಲೈಕ್ ಅ ರೈನ್ಬೋ. ಅದೇ ಹೇಳ್ತಾರೆ ನೋಡಿ. ಅಲ್ಲಿ ಈ ಟೂರಿಸ್ಟ್ ಪ್ಲೇಸ್ಗಳನ್ನ ಬಹಳ ಚೆನ್ನಾಗಿ ಡೆವಲಪ್ ಮಾಡ್ತಾರೆ. ಅಂದ್ರೆ ಆ ಲುಕ್ ವೈಸ್ ಇರ್ಬೋದು, ಸಿಸ್ಟಮ್ ವೈಸ್ ಇರ್ಬೋದು, ವ್ಯವಸ್ಥೆ ವೈಸ್ ಇರ್ಬೋದು, ಎಲ್ಲಾನು. ಈಗ ನೋಡಿ, ಆ ಒಂದು ಫಾಲ್ ಅನ್ನ ನೈಟ್ ಟೈಮ್ ನಲ್ಲಿ ಡೆವಲಪ್ ಆಗೋದಕ್ಕೆ ಸಿಂಪಲ್ ಲೈಟಿಂಗ್ ಎಫೆಕ್ಟ್ಸ್ ಅಷ್ಟೇ. ಲೈಟಿಂಗ್ ಇದು ಏನಂದ್ರೆ, ಈಗ ನಯಾಗ್ರಾ ಫಾಲ್ಸ್ ನಲ್ಲಿ ಮಧ್ಯದಲ್ಲಿ ನದಿ ಇರುತ್ತೆ. ಒಂದ್ ಸೈಡ್ ಅಮೆರಿಕ, ಇನ್ನೊಂದ್ ಸೈಡ್ ಕೆನಡಾ. ಸೊ ನಾ ಈಗ ಫೋಟೋ ತೆಗೆದಿರುವಂತ US ಸೈಡ್. ಕೆನಡಾ ಸೈಡ್ ಇಂದ ಅವರು ಲೈಟ್ ಬಿಡ್ತಾರೆ ಇಲ್ಲಿಗೆ.
ಸೂಪರ್. ಸೊ ನೀವು ಈಗ ನೋಡಿ, ಇಂತಹ ಸಿಸ್ಟಮ್ಗಳು ನಮ್ಮಲ್ಲಿ ಬರಬೇಕಾದ್ರೆ ಏನು ಕೋಟಿಗಟ್ಟಲೆ ಖರ್ಚು ಮಾಡಬೇಕಾಗಿಲ್ಲ ಫಾರ್ ದ ಇನ್ಫ್ರಾಸ್ಟ್ರಕ್ಚರ್. ಅಫ್ಕೋರ್ಸ್ ಕರೆಂಟ್ ಖರ್ಚಿದೆ ಬಿಡಿ, ಅದು ನೆಕ್ಸ್ಟ್ ವಿಷಯಗಳು. ಹೌದು. ಬಟ್ ಈ ತರದನ್ನ ನೀವು ನಮ್ಮಲ್ಲಿ ಇನ್ನೊಂದು ಗ್ರೇಟ್ ಫಾಲ್ಸ್ ಅಂತ ಇದೆ, ಅಲ್ಲಿ ವಾಷಿಂಗ್ಟನ್ DC ಅಲ್ಲಿ ಹೋಗಿದಾಗ ಅಲ್ಲಿ ಒಂದು ಗ್ರೇಟ್ ಫಾಲ್ಸ್ ಅಂತ ಇರೋ ಕಡೆ ಹೋಗಿದ್ದೆ. ಓಕೆ. ನಮ್ಮ ಇಲ್ಲಿ ಕೂಡ್ಲು ತೀರ್ಥ, ಜೂಮ್ಲು ತೀರ್ಥ ಎಲ್ಲ ನೀವು ನೋಡಿದಿರಲ್ಲ, ಅದರ ಒಂದು 50% ಇದೆ ಅಷ್ಟೇ ಅಲ್ಲಿ. ಹೌದಾ? ಆ ಫಾಲ್ಸ್ ಪರ್ಟಿಕ್ಯುಲರ್ ಜಾಗ. ಆದ್ರೆ ಆ ಒಂದು ಚಿಕ್ಕ ಫಾಲ್ಸ್ ಅನ್ನ ಬಹಳ ಚೆನ್ನಾಗಿ ಡೆವಲಪ್ ಮಾಡಿ ಒಂದು ಓಪನ್ ವಾಕಿಂಗ್ ಏರಿಯಾ ಮಾಡಿದ್ದಾರೆ. ಅಲ್ಲಿ ನಡ್ಕೊಂಡು ಹೋಗ್ಬೋದು. ಅಲ್ಲಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ಈ ವೀಲ್ ಚೇರ್ ನಲ್ಲಿ ಹೋಗೋರಿಗೆ ಅಂತವ್ರಿಗೆ ಬೇರೆ ವ್ಯವಸ್ಥೆ, ಅದಕ್ಕೆ ಎಲ್ಲ ಕಡೆ ಹೋಗೋದಕ್ಕೆ ವ್ಯವಸ್ಥೆಗಳು, ವ್ಯೂಯಿಂಗ್ ಗ್ಯಾಲರೀಸ್, ಚೆನ್ನಾಗಿರೋ ಪಾರ್ಕಿಂಗ್ ಪ್ಲೇಸು, ಲೈಟಿಂಗ್ ಎಫೆಕ್ಟ್ಸ್, ಇದನ್ನೆಲ್ಲ ಮಾಡಿ ಆ ಏರಿಯಾವನ್ನ ಡೆವಲಪ್ ಮಾಡ್ತಾ ಹೋಗ್ತಾರೆ. ಈಗ ನಮ್ಮಲ್ಲಿ ಜೋಗ ಇದೆ, ಜೋಮ್ಲು ತೀರ್ಥ ಇದೆ, ಕೋಡ್ಲು ತೀರ್ಥ ಇದೆ. ಅಲ್ಲಿಗೆ ಬೇಕಾಗಿರುವಂತ ಕೆಲವು ಇನ್ಫ್ರಾಸ್ಟ್ರಕ್ಚರ್ ಗಳನ್ನ ನಾವು ಡೆವಲಪ್ ಮಾಡ್ಕೊಂಡ್ರೆ ಆಟೋಮ್ಯಾಟಿಕಲಿ ಜನ ಬರ್ತಾರೆ ಅಂಡ್ ದೇ ಆರ್ ರೆಡಿ ಟು ಪೇ. ನಮ್ಮಲ್ಲಿ ಒಂದು ಸಿನಿಮಾಕ್ಕೆ 4 ದಿವಸದಲ್ಲಿ ಕೋಟಿಗಟ್ಟಲೆ ಕಲೆಕ್ಷನ್ ಆಗ್ತದೆ ಅಂದ್ರೆ ಅದರ ಅರ್ಥ ಜನರ ಹತ್ರ ದುಡ್ಡು ಇದೆ ಖರ್ಚು ಮಾಡೋದಕ್ಕೆ. ಖರ್ಚು ಮಾಡುವಂತ ಮನಸ್ಸು, ಎವೆನ್ಯೂ ಬೇಕು. ಒಂದು ಎವೆನ್ಯೂ ಮಾಡಿದ್ರೆ ಅಫ್ಕೋರ್ಸ್ ಸ್ಪೆಂಡ್, ಆದ್ರೆ ಅದಕ್ಕೆ ರಿಟರ್ನ್ ಬರಬೇಕು. ಈಗ ಜನ ದುಡ್ಡು ಖರ್ಚು ಮಾಡಿದ್ದಕ್ಕೆ ಅಲ್ಲಿ ಟೂರಿಸ್ಟ್ ಗೈಡ್ಗಳಾಗ್ಲಿ ಅಥವಾ ಇಂಥದ್ದು ಇದ್ರೆ, ನನಗೆ ಅಲ್ಲಿ ಆಗಿರುವಂತ ಒಳ್ಳೆ ಎಕ್ಸ್ಪೀರಿಯನ್ಸ್ಗಳಿದು. ಪ್ರತಿಯೊಂದು ಐಟಮ್ ಅನ್ನ ಬಹಳ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾರೆ, ಬಹಳ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾರೆ. ಈಗ ಖಂಡಿತ ಒಂದು ಇದಿದೆ ನೋಡಿ. ಸೊ ವೀಕ್ಷಕರೇ, ನಯಾಗ್ರಾ ಫಾಲ್ಸ್ ನೋಡ್ತಾ ಇದ್ದೀರಿ, ನೀವು ಅಲ್ಲಿ ನೋಡ್ತಾ ಇದ್ದೀರಲ್ಲ. ನೆಕ್ಸ್ಟ್ ಪಿಕ್ಚರ್ ನೋಡಿ, ಇದೆ ನೋಡಿ, ನಾನು ಹೇಳ್ದೆ ಅಲ್ಲೇ ಪಕ್ಕದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಪಾರ್ಕ್, ಓಪನ್ ಏರಿಯಾ. ಇದ್ಯಾರು ಅಜ್ಜಾಜಿ? ಇದು ನಮ್ಮ ರಿಲೇಟಿವ್, ಇಲ್ಲಿ ಮಣಿಪಾಲದಲ್ಲಿ ಇದ್ದವರು. ಅವರಲ್ಲಿ ಬಂದಿದ್ರು, ಅವ್ರ ಜೊತೆಗೆ ಹೋಗ್ತಾ ಇದ್ದೆ ನಾನು. ಮಣಿಪಾಲ್ MIT ಪ್ರೊಫೆಸರ್ ಆಗಿದೆ ಶ್ರೀನಿವಾಸ್ ಅಂತ ಹೇಳಿ, ಅವ್ರ ಮಿಸಸ್. ಎಷ್ಟು ವರ್ಷದಿಂದ ಇವರು US ಅಲ್ಲಿ ಇದ್ದಾರೆ? ಇಲ್ಲ, ಅವರು ನನ್ನಾಗಿ ವಿಸಿಟರ್. ಓ, ನಿಮ್ ಜೊತೆಗೇನೆ ಬಂದಿದ್ರು? ಹೌದೌದು. ಅವರು ನಾನು ಹೋಗಿ ಅಲ್ಲಿ ಹೋಗಿದ್ದಾಗ ಅವರು ಬಂದು ರೀಚ್ ಆಗಿದ್ರು ಅಷ್ಟೇ. ಬಟ್ ಒಂದ್ ಮಜಾ, ಈಗ ಇವ್ರನ್ನ ನೀವು ಉಡುಪಿಯಲ್ಲಿ ಮೀಟ್ ಆದಾಗ, ಇಲ್ಲಿ ಮೀಟ್ ಆದಾಗ, US ಅಲ್ಲಿ ಮೀಟ್ ಆದ, ಎಂತ ಒಂದು ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲ? ಮಜಾ ಇದೆ ಆಂಟಿ. ನಾನು ನಿಮ್ಮ ಮನೆಗೆ ಬಂದಿದ್ದಾಗ ನೀವು ಇಲ್ಲಿ ಇಂತಿದ್ದ ಕಡೆ ಕುಂಜಿಬೆಟ್ಟು ಹತ್ರ ಇದ್ರಿ ಅಂತ ಹೇಳಿದ್ರು. ಅಯ್ಯೋ, ಕುಂಜಿಬೆಟ್ಟು ನಾವು ಬಿಟ್ಟು ವರ್ಷ 7 ಆಯ್ತು ಅಂತ ಹೇಳಿದ್ರು. ಅಂದ್ರೆ ಇಲ್ಲಿದ್ದಾಗ 7 years we had not met. Of course we were in touch. ಅಲ್ಲಿ ಫಂಕ್ಷನ್ ಎಲ್ಲ ಹೋಗಿದ್ದಾಗ ಕಾಣ್ತಾ ಇದ್ವಿ, ಫೋನೆಲ್ಲ. ಊರಿಗೆ ಅಲ್ಲೇ ಮನೆ ವಿಸಿಟ್ ಮಾಡೋದು ಈ ತರ. ಅಂದ್ರೆ ಅಫ್ಕೋರ್ಸ್ ನಾನು ಮಂಗಳೂರಿನಲ್ಲಿ ಆಫೀಸಿಗೆ ಹೋಗಿ ಬರ್ತಾ ಇದ್ದಾಗ ಅವ್ರ ಮನೆಗೆ ವಿಸಿಟ್ ಮಾಡಿದ್ದಾರೆ. ಬಟ್ ಪರ್ಸನಲಿ ನಾನು ಅವರು ಮೀಟ್ ಆಗಿದೆ 7 ವರ್ಷ ಆಗಿತ್ತು. ಓಕೆ. 7 ವರ್ಷದ ನಂತರ ವಿ ಮೆಟ್ ದೇರ್ ಅಮೆರಿಕಾದಲ್ಲಿ. ಇಟ್ ವಾಸ್ ಗ್ರೇಟ್. ಮಜಾ ಹೇಳ್ತೀನಿ ನಾನು. ವೆನ್ ಐ ವೆಂಟ್ ಟು ದುಬೈ ಇನ್ 2010, ಹೋಗಿ ಒಬ್ರು ಮನೇಲಿ ಹೋಗಿದ್ದೆ, ಲೇಟ್ ನೈಟ್ ರೀಚ್ ಆಗಿದ್ದು, ಹೋಗಿ ಮಲಗಿದ್ದೆ. ಆಚೆ ನಿದ್ದೆನೂ ಬಂದಿರಲಿಲ್ಲ, ಈಚೆ ಅರ್ಧ ಎಚ್ಚರನೂ ಇರಲಿಲ್ಲ. ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಲೈಟ್ ಆನ್ ಆಗುತ್ತೆ. ಲೈಟ್ ಆನ್ ಆಗಿ ಯಾರೋ ಆನ್ ಮಾಡಿದಾರೆ ಲೈಟ್ ಅಂತ, ಹೀಗೆ ಮಾಡಿ ಆನ್ ಮಾಡಿ ನೋಡ್ತೀನಿ, ಡಯಾನಾ ಸ್ವೀಟ್ಸ್ ಅವ್ರ ಮಗ ಬಂದ್ಬಿಟ್ಟಿದ್ದಾನೆ. ಐ ವಾಸ್ ಸೋ ಸರ್ಪ್ರೈಸ್ಡ್. ಮ್ಯಾನ್, ನೀನೇನಾ? ನಿನ್ನೆ ತಾನೇ ನಿನ್ನ ನೋಡಿದ್ದೆ ಉಡುಪಿಯಲ್ಲಿ, ಇಲ್ಲಿ ದುಬೈ ಬಂದ್ಬಿಟ್ಟಿದ್ದೆ ನೀನು ಅಂತ. ಐ ವಾಸ್ ಸೋ ಸರ್ಪ್ರೈಸ್. ಅಂದ್ರೆ ನಿಮಗೂ ಕೂಡ ಇದೇ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಎಕ್ಸ್ಪೀರಿಯನ್ಸ್ ನೋಡಿ ಅಲ್ವಾ? ನನಗೆ ಈಗ ನೀವು ಹೇಳಿದಾಗ ನೀವು ಜೆಟ್ಲಾಗ್ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ರಿ. ನನಗೂ ಲಿಟ್ರಲಿ ಜೆಟ್ಲಾಗ್ ಎಕ್ಸ್ಪೀರಿಯನ್ಸ್ ಆಗೋಷ್ಟು ಟೈಮ್ ಇರಲಿಲ್ಲ. ಜುಲೈ 2ನೇ ತಾರೀಕು ಸಾಯಂಕಾಲ ರೀಚ್ ಆದೆ. ಜುಲೈ 3ನೇ ತಾರೀಕು ಸಾಯಂಕಾಲ ವಿನಯ್ ಅವ್ರದ್ದು ಪ್ರೋಗ್ರಾಮ್ ಇತ್ತು, 4ಕ್ಕೆ ನನ್ನ ಪ್ರೋಗ್ರಾಮ್ ಇತ್ತು. ಸೊ ವಿ ವೇರ್ ಲಿಟ್ರಲಿ ಪ್ರಿಪರೇಷನ್ ಮಾಡ್ತಾ ಇದ್ವಿ, ಸೆಟಪ್ ಮಾಡ್ತಾ ಇದ್ವಿ, ರಿಹರ್ಸಲ್ಸ್ ಮಾಡ್ತಾ ಇದ್ವಿ. ಸೊ ನಮ್ಗೆ ಜೆಟ್ಲಾಗ್ ಓವರ್ಕಮ್ ಆಗುವಷ್ಟು ಟೈಮೇ ಇರಲಿಲ್ಲ. ಆಮೇಲೆ ಜೆಟ್ಲಾಗ್ ಮರ್ತೋಯ್ತು. ನೀವು ಹೇಳಿದಾಗೆ ತುಂಬಾ ಜನ ಹಾಗೆ ಸಿಕ್ಕಿದವರಿದ್ದಾರೆ ಊರಿನಲ್ಲಿ, ಊರ ಹಳೆ ನೆನಪಿನಲ್ಲಿ. ನೀ ಚಿಕ್ಕವನಿದ್ದಾಗ ನಿನ್ ಪ್ರೋಗ್ರಾಮ್ ನೋಡಿದ್ದೇನೆ ನಾನು, ಶಂಕರ್ ಏನ್ ಮಾಡ್ತಾರೆ, ಹೇಗಿದ್ದಾರೆ ಅಂತ ಹೇಳಿ. ಅಂದ್ರೆ ದಿಸ್ ಟೈಮ್ ಆಫ್ಟರ್ ಲಾಂಗ್ ಟೈಮ್ ಐ ಟ್ರಾವೆಲ್ಡ್ ಅಲೋನ್ ವಿದೌಟ್ ದ ಫ್ಯಾಮಿಲಿ. ಇಲ್ಲದ್ರೆ ಯೂಶುವಲಿ ನಾವು ಪ್ರೋಗ್ರಾಮ್ ಹೋಗುವಾಗ ಎಲ್ಲಿ ಮ್ಯಾಜಿಕ್ ಶೋಸ್ ಇದ್ರು ಜೊತೆಗೆ ಹೋಗ್ತೀವಿ. ಎಲ್ಲ ಫ್ಯಾಮಿಲಿ ಅವರು, ತಂದೆ ತಾಯಿ, ಮಿಸಸ್, ಮಕ್ಕಳು ಎಲ್ಲರೂ ಜೊತೆಗೆ ಹೋಗ್ತೇವೆ. ಬಟ್ ದಿಸ್ ಟೈಮ್ ಐ ಟ್ರಾವೆಲ್ಡ್ ಅಲೋನ್. So I miss them a lot. I understand that missing feeling. ಅವರು ಕೂಡ ಅದನ್ನ ನೆನಪು ಮಾಡ್ತಾ ಇದ್ರು. ನೆಕ್ಸ್ಟ್ ಟೈಮ್ ಬಂದಿದ್ದಾಗ ಬನ್ನಿ, ಫ್ಯಾಮಿಲಿ ಕರ್ಕೊಂಡು ಬನ್ನಿ ಅಂತೆಲ್ಲ ಹೇಳಿ. ಸೊ ಇಟ್ ವಾಸ್ ರಿಜಾಯ್ಸಿಂಗ್. ನೈಸ್. ನೆಕ್ಸ್ಟ್ ಪಿಕ್ಚರ್ ತೋರಿಸಿ ಪ್ಲೀಸ್. ಸೊ ದಿಸ್ ವಾಸ್ ಆಲ್ ನಯಾಗ್ರಾ ಫಾಲ್ಸ್ ಆಸ್ಪಾಸ್ನಲ್ಲಿ. ಸೊ ನಂಗೊಂದು ಒಳ್ಳೆ ಕಂಪನಿ ಆಗ್ತದೆ ನೋಡಿ. ಇದ್ರಲ್ಲಿ ನಾನು ಅದೇ ಹೇಳ್ತಾ ಇದ್ನಲ್ಲ, ಒಂದು ಟೂರಿಸ್ಟ್ ಅಟ್ರಾಕ್ಷನ್ ಅನ್ನು ನೋಡೋದಕ್ಕೆ ಮಾಡಿರುವಂತ ವ್ಯವಸ್ಥೆಗಳು. ನೀವು ನಯಾಗ್ರಾ ಫಾಲ್ಸ್ ಪಕ್ಕದಲ್ಲಿ ಬ್ರೈಡ್ಸ್ ವೇಲ್ ಅಂತ ಇನ್ನೊಂದು ಫಾಲ್ಸ್ ಇದೆ, ಚಿಕ್ಕದು. ಓಕೆ. ಚಿಕ್ಕದಲ್ಲ, ಅಫ್ಕೋರ್ಸ್ ಇಟ್ ವಾಸ್ ಹ್ಯೂಜ್, ಬಟ್ ನಾಟ್ ಆಸ್ ಹ್ಯೂಜ್. ಕೆಳಗಡೆ ಅದು ಜನಗಳಲ್ಲಿ ಅಲ್ಲಿ ನಡ್ಕೊಂಡು ಹೋಗೋದಕ್ಕೆ ಜಾಗ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಒಂದು ರೈನ್ ಕೋಟ್ ಕೊಡ್ತಾರೆ. ನಿಮ್ಮ ಅಲ್ಲಿ ಫಾಲ್ಸ್ ಪಕ್ಕ ಹೋಗುವಾಗ ಆಟೋಮೆಟಿಕ್ ನೀವು ಒದ್ದೆ ಹಾಕ್ತೀರಾ. ಸೊ ನಿಮ್ಗೆ ಬೇಕಿದ್ದವರು ಒದ್ದೆ ಹಾಕೊಂಡು ಹೋಗ್ಬೋದು. ಇಲ್ಲದೆ ಇದ್ರೆ ನಿಮ್ಗೆ ಅಲ್ಲಿ ಒಂದು ರೈನ್ ಕೋಟ್ ಕೊಡ್ತಾರೆ. ಆ ರೈನ್ ಇಲ್ಲ, ಇಟ್ಸ್ ಆಲ್ ಪಾರ್ಟ್ ಆಫ್ ದ ನಿಮ್ಗೆ ಪ್ಯಾಕೇಜ್. ನೀವು ಒಂದು ಅಲ್ಲಿ ಎಂಟ್ರಿ ಟಿಕೆಟ್ ತಗೊಂಡ್ರೆ ನಿಮ್ಗೆ ರೈನ್ ಕೋಟ್, ಆಮೇಲೆ ಒಂದು ಚಪ್ಪಲ್ ಕೂಡ.
ಅಂದ್ರೆ ನಾವು ಯೂಸ್ ಮಾಡೋದು ಶೂ ಸ್ಲಿಪರಿ ಇರುತ್ತೆ ಅಂತ ಹೇಳೋ ಕಾರಣಕ್ಕೋಸ್ಕರ ಅವರೇ ನಾನ್ ಸ್ಲಿಪರಿ ಚಪ್ಪಲ್ಸ್ ಕೊಡ್ತಾರೆ. ಓಕೆ. ಆಮೇಲೆ ನಾವು ರಿಟರ್ನ್ ಆಗುವಾಗ ಆ ಚಪ್ಪಲನ್ನ ರಿಟರ್ನ್ ಮಾಡ್ಬೋದು. ಓಕೆ. ತಗೊಂಡು ಹೋಗ್ಬೋದು, ನೆನಪಿಗೆ ನೀವು ತರಬಹುದು ತಗೊಂಡು ಹೋಗ್ಬೋದು ನಿಮ್ಗೆ, Okay, ಅಥವಾ ನೀವು ಅದನ್ನ ರಿಟರ್ನ್ ಮಾಡ್ಬೋದು. ರಿಟರ್ನ್ ಮಾಡಿದ್ರೆ ಚಪ್ಪಲ್ಗಳನ್ನ ಆಫ್ರಿಕಾ ಅಂತ ಕಂಟ್ರೀಸ್ಗೆ ಅವರು ಡೊನೇಟ್ ಮಾಡ್ತಾರೆ. ಓಕೆ. ಆಮೇಲೆ ರೈನ್ ಕೋಟ್ ಅನ್ನ ರೀಸೈಕಲ್ ಮಾಡ್ತಾರೆ. ರೀಸೈಕಲ್ ಇಟ್ಸ್ ವೆರಿ ರೀಸೈಕಲೇಬಲ್ ಪ್ಲಾಸ್ಟಿಕ್ ಅವ್ರು ಯೂಸ್ ಮಾಡ್ತಾ ಇರುವಂತದ್ದು. ಸೊ ಅದನ್ನ ರೀಸೈಕಲ್ ಮಾಡ್ತಾರೆ. ದಟ್ಸ್ ನೈಸ್. ಸೊ ಅದೇ ಪರ್ಪಸ್ ಯೂಸ್ ಮಾಡ್ತಾರೆ. ಬ್ಯೂಟಿಫುಲ್. ನೆಕ್ಸ್ಟ್ ಪಿಕ್ಚರಿಗೆ ಹೋಗೋಣ. ಸೊ ಇದೆಲ್ಲ ಅಲ್ಲಿ ನಾಯಕರ ಅಕ್ಕಪಕ್ಕದ ನೋಡಿ. ಇದೆ ರೈನ್ ಕೋಟ್ ನೀವು ಹೇಳಿದ್ದು. ಓಕೆ. ಸೊ ದಿಸ್ ಇಸ್ ದ ಆಕ್ಚುಯಲ್ ನಾಯಗರಾ ಫಾಲ್ಸ್. ಓ ವಾವ್. ಅಲ್ಲಿ US ಸೈಡ್ ಇಂದ ಹೋಗೋದಿದ್ರೆ ನೀವು ಫ್ರಂಟ್ ಸೈಡ್ ಇಂದ ಹೀಗೆ ನೋಡಬಹುದು. ಓಕೆ. ಇಫ್ ಯು ಆರ್ ಕಮಿಂಗ್ ಫ್ರಮ್ ದ ಕೆನಡಾ ಸೈಡ್ ಯು ಕ್ಯಾನ್ ಗೋ ಬಿಹೈಂಡ್ ದ ಫಾಲ್ಸ್. ವಾವ್. ಅದು ಇಟ್ಸ್ ಅ ಡಿಫರೆಂಟ್ ಎಕ್ಸ್ಪೀರಿಯನ್ಸ್. ನೆಕ್ಸ್ಟ್ ಟೈಮ್ ಪಾಸಿಬಲಿ ಕೆನಡಾ ಸೈಡ್ ಇಂದ ಹೋಗಬೇಕು. ಲೆಟ್ಸ್ ಮೂವ್ ಆನ್. ನೆಕ್ಸ್ಟ್ ಪಿಕ್ಚರ್ ತೋರಿಸಿ. ಆಫ್ ಕೋರ್ಸ್ ಆಲ್ ಡಿಫರೆಂಟ್ ವ್ಯೂಸ್ ಆಫ್ ಅಂಡ್ ಲಿಟರಲಿ ಏನಾಗಿತ್ತಂದ್ರೆ ಅಲ್ಲಿ ಆಮೇಲೆ ಆಫ್ಟರ್ ಟೇಕಿಂಗ್ ಪಿಕ್ಚರ್ಸ್ ಅಂಡ್ ವಿಡಿಯೋಸ್ ಅಂದ್ರೆ ಅಲ್ಲಿ ಹೋದ್ರೆ ಮೈ ಮರ್ತು ಹೋಗುತ್ತೆ ಅಲ್ವಾ. ದಟ್ ಎಕ್ಸ್ಪೀರಿಯನ್ಸ್ ಇಸ್ ರಿಯಲಿ ಗ್ರೇಟ್. ಓಕೆ. ಆಮೇಲೆ ಲಾಸ್ಟ್ ನೆನಪಾಯ್ತು, ಇದೆಲ್ಲ ಮಾಡಿದ್ದೆ ಕ್ಯಾಮ್ರಾ ಕಣ್ಣು ಮೂಲಕ ನೋಡಿ ಆಯ್ತು, ಬರೇ ಕಣ್ಣಲ್ಲಿ ಇನ್ನೂ ನೋಡ್ಲಿಲ್ಲ ಅಂತ ಹೇಳಿ. ಸೊ ಲಾಸ್ಟ್ ಒಂದು 2 ನಿಮಿಷ ಬರೇ ಕಣ್ಣಲ್ಲಿ ಇಡೀ ಆ ಸೌಂದರ್ಯವನ್ನು ನೋಡಿ ವಿ ಜಸ್ಟ್ ಸ್ಯಾಟ್ ದೇರ್ ಫಾರ್ 2 minutes. ಕಣ್ಣಿನ ಅಪರ್ಚರ್ ಓಪನ್ ಆಯ್ತು. ಖಂಡಿತವಾಗಿ. ಅಂದ್ರೆ ನಾನು ನಮ್ಮ ಪ್ರೋಗ್ರಾಮ್ ಆಗೋ ಯಾವತ್ತದೇ ಹೇಳ್ತೇನೆ, ಈ ಮ್ಯಾಜಿಕ್ ಪ್ರೋಗ್ರಾಮ್ ಮಾಡೋ ಎಲ್ಲರೂ ಕ್ಯಾಮ್ರಾ ಹಿಡ್ಕೊಂಡು ರೆಕಾರ್ಡ್ ಮಾಡೋದು ಅದೆಲ್ಲ ಮಾಡ್ತಾ ಇರ್ತಾರೆ. ಅದೇನಾಗತ್ತೆ ಅಂದ್ರೆ ವಾಪಸ್ ನೀವು ಬಂದದನ್ನು ನೋಡಿದಾಗ ನಿಮ್ಗೆ ಆ ಲೈವ್ ನೋಡಿದಂಥ ಮಜಾ ಅದರಲ್ಲಿ ಇರೋದಿಲ್ಲ. ಸೊ ಏನಾಗ್ತದೆ, ನಿಮ್ಗೆ ಲೈವ್ ಆಗಿ ಎಂಜಾಯ್ ಮಾಡೋದಕ್ಕೂ ಆಗೋದು, ಯಾಕಂದ್ರೆ ನೀವು ಕ್ಯಾಮ್ರಾ ಮೂಲಕ ನೋಡ್ತಾ ಇರ್ತೀರಿ. ಮನೆಗೆ ಬಂದು ನೋಡಿದ್ರೆ ಅದು ಮಜಾ ಇರೋದಿಲ್ಲ. ಸೊ ಅದು ಬಿಟ್ಬಿಡಿ, ನೀವು ಲೈವ್ ಆಗಿ ಪ್ರೋಗ್ರಾಮ್ ಬಂದಿದ್ದಾಗ ಈ ಮ್ಯಾಜಿಕ್ ಅಫ್ಕೋರ್ಸ್ ಇಟ್ ಹ್ಯಾಸ್ ಟು ಬಿ ವಾಚ್ ಲೈವ್ ಅಲ್ವಾ. ಸೊ ನಮ್ಮ ಮ್ಯಾಜಿಕ್ ಶೋ ಬಂದಿದ್ದಾಗ ಎಲ್ಲರೂ ನಾನು ಹೇಳೋದೇ ಲೈವ್ ಆಗಿ ನೋಡಿ ಎಂಜಾಯ್ ಮಾಡಿ ಅಲ್ವಾ. ಮನೆಗೆ ಹೋಗಿ ಆ ನೆನಪುಗಳನ್ನು ಇಟ್ಕೊಳ್ಳಿ ಅಂತ ಹೇಳಿ. ಫ್ಯಾಬ್ಯುಲಸ್. ಸೊ ವೀಕ್ಷಕರ, ತೇಜಸ್ವಿ ಅವರ ಅಮೆರಿಕದ ಅನುಭವವನ್ನ ನೀವು ಕೇಳ್ತಾ ಇದ್ದೀರಿ, ನಾನು ಕೇಳಿಸ್ತಾ ಇದ್ದೇನೆ, ಅಲ್ಲ ನಾನು ಹೇಳಿಸ್ತಾ ಇದ್ದೇನೆ ಅವ್ರ ಹತ್ರ. ಒಂದು ಸಣ್ಣ ಬ್ರೇಕ್, ನಂತರ ಮತ್ತೆ ನಮ್ಮ ಕಾರ್ಯಕ್ರಮ ಮುಂದುವರಿತದೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ತೇಜಸ್ವಿ ಅವರ ಅಮೆರಿಕ ಪ್ರವಾಸದ ಒಂದು ಸಂಚಿಕೆ. ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಇದು ಈಗ ನೀವು ಅಮೆರಿಕದಿಂದ UAE ಬಂದ್ರಲ್ಲ. ಕರೆಕ್ಟ್. ಸೊ UAE ಅಲ್ಲಿ ಒಂಥರ ಮಂಗಳೂರು ತರನೇ, ನಮ್ಮ ಉಡುಪಿ ಮಂಗಳೂರು ತರ, ಕುಂದಾಪುರ ತರನೇ. 55% ಜನ ಇಂಡಿಯನ್ಸ್ ಇರುವಂತದ್ದು. ಅಲ್ಲಿ ಮಲಯಾಳನೋ ಅಥವಾ ಹಿಂದಿಯೋ ಗೊತ್ತಿದ್ರೆ ನಿಮ್ಗೆ ಅಲ್ಲಿ ಎಲ್ಲ ಸುಧಾರಿಸಬಹುದು. ನಂಗೆ ಮಜಾ ಆಗಿದೆ ಅಂದ್ರೆ ಐ ವೆಂಟ್ ಟು ದುಬೈ ಏರ್ಪೋರ್ಟ್ ಅಲ್ಲಿ ನನ್ನೊಬ್ಬ ಕ್ಲಾಸ್ಮೇಟ್, ನಾವು ಮೀಟ್ ಆಗಿ ಒಂದು 6 ವರ್ಷ ಆಗಿತ್ತು. ಬಲ 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 ಐ ವಾಸ್ ಲೈಕ್ ಸೋ ಸರ್ಪ್ರೈಸ್ಡ್ ಅಂದ್ರೆ ನಂಗೆ ಎಲ್ಲ ಮಂಗಳೂರಲ್ಲೇ ಇದೆ ಅನ್ನೋ ಫೀಲಿಂಗ್ ಬಂದ್ಬಿಡ್ತು ನನಗೆ. ಖಂಡಿತವಾಗಿ. ದಟ್ಸ್ ಹೌ ಇಟ್ ಹ್ಯಾಪನ್. ಸೊ ನಾನು ತೇಜಸ್ವಿ, ಅಮೆರಿಕದ ಫುಡ್ ಬಗ್ಗೆ ನಾನು ಕೇಳಬೇಕು. ಅಮೇರಿಕದ ಫುಡ್ ಲಿಟ್ರಲಿ ನನಗೆ ಅಮೇರಿಕದಲ್ಲಿ ಹೋಗಿದ್ದಾಗ ಅಮೇರಿಕಕ್ಕೆ ಹೋದ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಅಂತ ಹೇಳ್ಬೋದು. ಯಾಕೆ? ಅದು ಯಾಕೆ ಅಂತ ಹೇಳ್ತೇನೆ. ನಾನು ಅಲ್ಲಿ ತಿಂದಿರುವಂಥ ತಿಂಡಿಗಳ ಲಿಸ್ಟನ್ನು ಹೇಳ್ತಾ ಹೋಗ್ತೇನೆ. ಇದರಲ್ಲಿ ಅಮೇರಿಕನ್ ಎಲ್ಲಿದೆ ಅಂತ ಹೇಳಿದ್ದೀನಿ. ಓಕೆ ಓಕೆ. ಹಲಸಿನ ಹಣ್ಣಿನ ಕಡುಬು, ವೆರಿ ಗುಡ್. ತಂಬಳಿಗಳು, ಇಂಡಿಯನ್ ಗೊಜ್ಜುಗಳು, ಕರ್ನಾಟಕನ್, ಉಡುಪಿಯನ್ ಗಂಜಿ ಊಟ, ಓಕೆ. ಆಮೇಲೆ ಬೇರೆ ಬೇರೆ ರೀತಿಯ ಸಾಂಬಾರುಗಳು, ದೋಸೆ, ಉದ್ದಿನ ದೋಸೆ, ದಿನ ಎಲ್ಲಾನು. ಅಂದ್ರೆ ಅಫ್ಕೋರ್ಸ್ ನಾನು ಉಳ್ಕೊಂಡಿದ್ದೆಲ್ಲ ಇಂಡಿಯನ್ ಕಮ್ಯುನಿಟಿ ಅವ್ರ ಜೊತೆ. ಇಟ್ ವಾಸ್ ಕ್ವೈಟ್ ನ್ಯಾಚುರಲ್. ಅಫ್ಕೋರ್ಸ್ ಹೊರಗಡೆ ಹೋಗಿದ್ದಾಗ ಅಲ್ಲಿಯ ಲೋಕಲ್ ಫುಡ್ ತಿನ್ನುವಂತ ಒಂದು ಅವಕಾಶ ಸಿಕ್ಕಿತ್ತು. ಪಿಜ್ಜಾಗಳು, ಪಾಸ್ಟಾಗಳು ಇದೆಲ್ಲ ತಿಂದಿದ್ದೇನೆ. ಇನ್ನೊಂದು ವಿಚಾರ ಅಬ್ಸರ್ವ್ ಮಾಡಿದ್ದೇನೆಂದ್ರೆ, ನಾವು ವೆಜಿಟೇರಿಯನ್ಸ್ ಅಂತ ಹೇಳಿದಾಗ, ಐ ಆಮ್ ಎ ಪ್ಯೂರ್ ವೆಜಿಟೇರಿಯನ್. ಸೊ ವೆಜಿಟೇರಿಯನ್ ಅಂತ ಹೇಳಿದಾಗ ಅವರು ಆ ರೆಸ್ಪೆಕ್ಟ್ ಕೊಡೋದಿದೆ. ನಮ್ಮ ಫುಡ್ ತಯಾರಿ ಮಾಡೋದ್ರಲ್ಲಿ ಅವ್ರು ಕೊಡುವಂತ ರೆಸ್ಪೆಕ್ಟ್ ಇದೆಯಲ್ಲ, ಇಟ್ ಇಸ್ ರಿಯಲಿ ಕಮೆಂಡೇಬಲ್. ಹೌದಾ? ಎಷ್ಟ ಮಟ್ಟಿಗೆ ಅಂತ ಹೇಳಿದ್ರೆ, ನಾನು ಯು ಆರ್ ಶೋಯಿಂಗ್ ದಟ್ ಪಿಕ್ಚರ್ಸ್ ಅಲ್ಲ? ಹಾ, ಖಂಡಿತ. ಇಟ್ಸ್ ವೆರಿ ಗುಡ್ ಕಾನ್ಸೆಪ್ಟ್. ನನಗೆ ಬಹಳ ಖುಷಿ ಆಯ್ತು. ಇಟ್ಸ್ ಅ ಮಂಗೋಲಿಯನ್ ರೆಸ್ಟೋರೆಂಟ್ ನಾವು ಹೋಗಿದ್ದು. ಇದು ಬೌಲ್ಗಳು. ಇದು ಡಿಪೆಂಡ್ಸ್ ಆನ್ ದ ಸೈಜ್. ನೀವು ಎಷ್ಟು ಊಟ ಮಾಡ್ಬೋದು ಅಂತ ಇದ್ರ ಬಗ್ಗೆ ನೀವು ಯಾವ ಟೈಪ್ ನ ಬೌಲ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡಬೇಕು ಫಸ್ಟ್ ಗೆ. ನಾನಾದ್ರೆ ಫಸ್ಟ್. ಓಕೆ, ನಾನು ಮಿಡ್ಲ್ ಒಂದು ತಗೊಂಡಿದ್ದೆ ಆ ತರ. ಸೊ ಫಸ್ಟ್ ನೀವು ಆ ತರ ಬೌಲ್ ಸೆಲೆಕ್ಟ್ ಮಾಡಬೇಕು. ಆಮೇಲೆ ಯು ಗೋ ಟು ದ ನೆಕ್ಸ್ಟ್ ಟೇಬಲ್. ಆ ಟೇಬಲ್ ನಲ್ಲಿ ಮೀಟ್ ಇದೆಲ್ಲ ಇರ್ತದೆ. ಅಫ್ಕೋರ್ಸ್ ಅದು ಆ ಕಡೆ ಇತ್ತು, ಅದನ್ನ ನಾನು ಶೂಟ್ ಮಾಡ್ಲಿಲ್ಲ. ನಿಮ್ಗೆ ಬೇಕಾದಷ್ಟು ಹಾಕೊಳ್ಬಹುದು. ಇದು ಮಸಾಲೆಗಳು. ನಿಮ್ಗೆ ಜಿಂಜರ್ ಪೌಡರ್, ಗಾರ್ಲಿಕ್ ಪೌಡರ್, ಚಿಲ್ಲಿ ಪೌಡರ್ಗಳು, ಬೇರೆ 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 ನಿಮ್ಗೆ ಯಾವ ಟೈಪಿನ ಮಸಾಲೆಗಳು ನಿಮ್ಗೆ ಎಷ್ಟು ಬೇಕೋ ನೀವು ಅದನ್ನ ಒಂದು ಬೌಲಿಗೆ ಹಾಕೊಳ್ಬಹುದು. ಆಮೇಲೆ ತರಕಾರಿಗಳು ಬರ್ತವೆ. ಸೊ ನಿಮಗೆ ಯಾವ ತರಕಾರಿ ಇಷ್ಟನೋ ಸೊ ಆ ತರಕಾರಿಯನ್ನ ನೀವು ಹಾಕ್ತಾವ. ಮುಂದೆ ನೆಕ್ಸ್ಟ್ ಪಿಕ್ಚರ್ ಬರ್ತಾ ನೋಡಿ.
ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ನೋಡಿ ಇದು ತರಕಾರಿಗಳನ್ನ ಇಂಥ 3 ಟೇಬಲ್ ನಲ್ಲಿ ತರಕಾರಿ ಇರ್ತವೆ. Very ಸೊ ನಿಮ್ಗೆ ಯಾವ ತರಕಾರಿ ಇಷ್ಟನೋ ನೀವು ಅದನ್ನ ಹಾಕೊಳ್ಬಹುದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋದು. ನೀವು ಒಂದು ಬೌಲ್ ಕೊಡ್ತಾರೆ, ಆ ಬೌಲ್ ಅನ್ನು ಫಿಲ್ ಮಾಡಿದ್ರೆ ಆಯ್ತು ನೀವು. ಅಂದ್ರೆ ನೀವು ಸೆಲೆಕ್ಟ್ ಮಾಡಿದ ಬೌಲ್ ಸೈಜ್ ಸರಿಯಾಗಿ ಅವ್ರು ತರಕಾರಿದು ಬೌಲ್ ಕೊಡ್ತಾರೆ. ಸೊ ನೀವು ಅದಕ್ಕೆ ನೀವು ಎಷ್ಟು ತರಕಾರಿ ನಿಮ್ಗೆ ಬೇಕೋ ಅದನ್ನ ಹಾಕೊಂಡು ಯು ಗೋ ಟು ದ ನೆಕ್ಸ್ಟ್ ಟೇಬಲ್. ಓಕೆ, ನೆಕ್ಸ್ಟ್. ಸೊ ನೆಕ್ಸ್ಟ್ ಟೇಬಲ್ ನಲ್ಲಿ ಹೋಗಿದ್ದಾಗ ಯು ಗೆಟ್ ದ ಸಾಸಸ್. ನೋಡಿ ಇದು ತರಕಾರಿ ನಾನು ಸೆಲೆಕ್ಟ್ ಮಾಡಿದ್ದು, ಎಷ್ಟು ತರಕಾರಿ ಸೆಲೆಕ್ಟ್ ಮಾಡಿದ್ದೆ. ಸೊ ಆಮೇಲೆ ಯು ಗೋ ಟು ದ ನೆಕ್ಸ್ಟ್ ಟೇಬಲ್, ಅದರಲ್ಲಿ ಸಾಸಸ್ ಇರ್ತವೆ, ಬೇರೆ ಬೇರೆ ರೀತಿಯ ಸಾಸ್ಗಳು. ಸೊ ಅದರಲ್ಲೂ ನಿಮ್ಗೆ ವೆಜ್ ಅಂಡ್ ನಾನ್ ವೆಜ್ ಇರುತ್ತೆ. ಅನಿಮಲ್ ಸಾಸ್ ನೋಡಿ ಅಲ್ಲೆಲ್ಲ ಸಾಸ್ಗಳಿದೆ. ಬ್ಯಾಕ್ ಆನ್ ಸ್ಕ್ರೀನ್ ಪ್ಲೀಸ್. ಸೊ ಆ ತರ ಸಾಸ್ಗಳು. ಸೊ ಅಲ್ಲಿ ಕೂಡ ಡಿಫ್ರೆನ್ಸ್ ಇತ್ತು ವೆಜ್ ಅಂಡ್ ನಾನ್ ವೆಜ್. ಸೊ ಪ್ರತಿದಿನ ಹೇಳ್ತೀವಿ ಸರ್ ದಿಸ್ ಇಸ್ ನಾಟ್ ಫಾರ್ ಯು, ದಿಸ್ ಇಸ್ ಅನಿಮಲ್ ಫ್ಯಾಟ್, ದಿಸ್ ಇಸ್ ಅಂತ ಹೇಳ್ತಾರೆ. ಆಮೇಲೆ ಮಜಾ ಅಂದ್ರೆ ವೆನ್ ಯು ಗೋ ಟು ದ ಲಾಸ್ಟ್ ಕೌಂಟರ್ ಅಲ್ಲಿ ಹೇಳ್ತಾರೆ ಪ್ಲೀಸ್ ಮೇಕ್ ಎ ಸ್ಪೆಸಿಫಿಕ್ ನೋಟ್ ವೆನ್ ಯು ಗೋ ದರ್ ದಟ್ ಯು ಆರ್ ವೆಗನ್, ಯು ಆರ್ ವೆಜಿಟೇರಿಯನ್ ಅಂತ ಹೇಳಿ. ಸೊ ಅಲ್ಲಿ ಹೋಗಿದ್ದಾಗ ನೀವು ನೋಡ್ಬೋದು ಒಂದು ದೊಡ್ಡ ನಮ್ಮ ಬಾಣಲೆ ತರ ಇರ್ತದೆ, ಅಲ್ಲಿ ಅವರು ಅದನ್ನ ಕುಕ್ ಮಾಡ್ತಾರೆ. ನೀವು ಸೆಲೆಕ್ಟ್ ಮಾಡಿರೋ ತರಕಾರಿ ನೋಡಿ ಅಲ್ಲಿ ಸಪರೇಟರ್ ಹಾಕುದು ನೋಡಿ. ಸೊ ವೆನ್ ಯು ಸೇ ಯು ಆರ್ ಅ ವೆಜಿಟೇರಿಯನ್ ಅದನ್ನ ಸಪರೇಟ್ ಆಗಿ ಕ್ಲೀನ್ ಮಾಡಿ ದೇ ಪುಟ್ ಸಪರೇಟರ್ಸ್. ಮಿಕ್ಸ್ ಆಗಬಾರ್ದು, ಆ ಕಡೆ ಈ ಕಡೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಕ್ಲೀನ್ ಮಾಡಿ ಅವರಲ್ಲಿ ನಾವು ಕೊಟ್ಟಿರುವಂತ ತರಕಾರಿಗಳನ್ನ, ನಾವು ಕೊಟ್ಟಿರುವಂತ ಸಾಸ್ಗಳನ್ನ, ನಾವು ಕೊಟ್ಟಿರೋ ಮಸಾಲೆನ ಹಾಕಿ ದೇ ಕುಕ್ ಇಟ್ ಅಂಡ್ ಗಿವ್ ಇಟ್. ಅದಕ್ಕೆ ನಿಮಗೆ ಬೇಸ್ ಏನ್ ಬೇಕು, ರೈಸ್ ಬೇಕೋ ರೈಸ್, ಅಥವಾ ನೂಡಲ್ಸ್ ಬೇಕೋ ನೂಡಲ್ಸ್, ನಿಮ್ಗೆ ಏನ್ ಬೇಕೋ ಹೇಳ್ತೀರಿ ಅದನ್ನ ಹಾಕಿ ದೇ ಕಮ್ ಔಟ್ ವಿತ್ ದ ಫೈನಲ್ ಬೌಲ್. ಅಂಡ್ ದ ಟೇಸ್ಟ್ ವಾಸ್ ರಿಯಲಿ ವೆರಿ ಕ್ಲೋಸ್ ಟು ಇಂಡಿಯನ್. ಹೌದಾ? ಸೊ ಬಹಳ ಖುಷಿ ಆಯ್ತು ನನಗೆ. ಇಟ್ಸ್ ಅ ಡಿಫರೆಂಟ್ ಕಾನ್ಸೆಪ್ಟ್. ಅಂದ್ರೆ ನಾವು ಯೂಶುವಲಿ ಏನ್ ಮಾಡ್ತೀವಿ, ದಿಸ್ ಇಸ್ ದ ಬೌಲ್. ಸೊ ಏನಾಗುತ್ತೆ ಯೂಶುವಲಿ ನೋಡಿ ಶಂಕರದ ಹೆಸರು ಬರ್ದಿರುತ್ತೆ ನಮ್ಮ ಸ್ಲಿಪ್ ನಲ್ಲಿ. ಸೊ ನಾವು ವಿ ಸಿ ದ ಅದರ್ ಸೈಡ್ ಆಫ್ ದ ಬುಫೆ ಟೇಬಲ್, ಅಂದ್ರೆ ಕುಕ್ ಮಾಡಿ ಆದ ಮೇಲಿನ ಬುಫೆ ನಮ್ಗೆ ಸಿಗೋದು. ನಾವು ಬೇಕಿದ್ದ ಕುಕ್ ಅಂತ ಇದು ಇಸ್ ಬಿಫೋರ್ ದಟ್. ಸೊ ಯು ಸಿಲೆಕ್ಟ್ ವಾಟ್ ಯು ವಾಂಟ್, ಯು ಸಿಲೆಕ್ಟ್ ಹೌ ಮಚ್ ಯು ವಾಂಟ್ ಅಂಡ್ ದೆನ್ ಯು ಗೆಟ್ ಇಟ್ ಕುಕ್ಡ್. ಸೊ ಈ ತರ ಬೇರೆ ಬೇರೆ ಕಾನ್ಸೆಪ್ಟ್ ಇದೆ. ಅಫ್ಕೋರ್ಸ್ ದಿಸ್ ಇಸ್ ಅ ಮಂಗೋಲಿಯನ್ ರೆಸ್ಟೋರೆಂಟ್. ಈ ತರ ಮೆಕ್ಸಿಕನ್ ಒಂದು ಗ್ರಿಲ್ ಇತ್ತು, ಅಲ್ಲೇ ಕರ್ಕೊಂಡು ಹೋಗಿದ್ರು. ಇಟ್ ವಾಸ್ ಆಲ್ಸೋ ಸಿಮಿಲರ್ ಕೈಂಡ್ ಆಫ್ ಥಿಂಗ್. Nice. And it was more Indian taste. ಬಹಳ ಮಜಾ ಆಗಿತ್ತು. Fabulous. But of course ಅಲ್ಲಿ ಹೋಗಿದ್ದಾಗ ಲೋಕಲ್ ಅಮೇರಿಕನ್ ಟೇಸ್ಟ್ ಸಿಗೋದು ಅಂದ್ರೆ ಜಾಸ್ತಿ ಅವಕಾಶ ಇರಲಿಲ್ಲ. ಚಿಕ್ಕಿದ್ದಾಗ ಹೋಗಿದ್ದೆ ಪಿಜ್ಜಾಗಳನ್ನ, ಐಸ್ ಕ್ರೀಮ್ ಕೂಡ ಹಾಗೆ ನಿಮ್ಗೆ ಯಾವ ಫ್ಲೇವರ್ ಬೇಕು, ಯಾವ ಟೈಪ್ ಟಾಪಿಂಗ್ ಬೇಕು ಎಲ್ಲ ನೀವು ಹಾಕೊಂಡು ಅಲ್ಲೇ ನಿಮ್ಮ ಮುಂದೆ ಮಿಕ್ಸ್ ಮಾಡಿ ಕೊಡ್ತಾರೆ ಅದನ್ನ. ವೆರಿ ಗುಡ್. ಸೊ ಇಟ್ಸ್ ಆಲ್ ಕಸ್ಟಮ್ ಮೇಡ್. ನೆಕ್ಸ್ಟ್ ಪಿಕ್ಚರ್ ತೋರಿಸಿ, ಏನಿದೆ ಹೊಸ್ತು ನೋಡಿ. ಇದು ಬಹಳ ಮಜಾ ಇದೆ. ನಾನು ಆಗ ಮಾರ್ಕೆಟಿಂಗ್ ಬಗ್ಗೆ ಹೇಳ್ತಾ ಇದ್ದೆ. ಒಂದು ಚಿಕ್ಕ ಕಾನ್ಸೆಪ್ಟ್ ಅನ್ನು ಬಹಳ ಚೆನ್ನಾಗಿ ಮಾರ್ಕೆಟಿಂಗ್ ಮಾಡ್ತಾರೆ ಅಂತ ಹೇಳಿ. ಇಟ್ ವಾಸ್ ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ಆಲ್ ಇನ್ ಒನ್ ಎಕ್ಸ್ಪೀರಿಯನ್ಸ್. ಕೋಕ್ ವರ್ಲ್ಡ್ ಅಂತ ಹೇಳಿ ಅಟ್ಲಾಂಟಾದಲ್ಲಿ ಒಂದು ಜಾಗ ಇದೆ. ಇಟ್ ಇಸ್ ಅಬೌಟ್ ಕೋಕ್, ಕೋಕಾ ಕೋಲಾ, ಕೋಕ್. ಕೋಕ್ ನಲ್ಲಿ ಏನಿದೆ ಈಗ ನೀವು ಕರೆಕ್ಟ್ ಆಗಿ ಹೇಳಿದ್ರೆ ಅವ್ರು ಹೇಳ್ತಾರೆ 10 ಪೈಸೆ ವಿಷಯ ಇಲ್ಲ ಅದರಲ್ಲಿ, ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್ ಅಂತ ಹೇಳಿ. ಆದ್ರೆ ಆ ಸಿಂಪಲ್ ಬ್ರ್ಯಾಂಡ್ ಅನ್ನ ಹೇಗೆ ಕ್ರಿಯೇಟ್ ಮಾಡಿದ್ರು, ಎಲ್ಲಿಂದ ಸ್ಟಾರ್ಟ್ ಆಯ್ತು ಅದನ್ನ ಬಹಳ ಚೆನ್ನಾಗಿ ಅಲ್ಲಿ ತೋರಿಸ್ತಾರೆ. ಆಮೇಲೆ ನಮ್ಗೆ ಎಕ್ಸ್ಪೀರಿಯನ್ಸ್ ಕೊಡ್ತಾರೆ. ಇಲ್ಲಿ ಏನಂದ್ರೆ ಯು ಕ್ಯಾನ್ ಡಿಸೈನ್ ಎ ಕೋಕ್ ಬಾಟಲ್. ಅಂದ್ರೆ ಜಸ್ಟ್ ಗಿವಿಂಗ್ ಅನ್ ಎಕ್ಸ್ಪೀರಿಯನ್ಸ್ ಆಫ್ ಡಿಸೈನಿಂಗ್ ಎ ಕೋಕ್ ಬಾಟಲ್. ಅಲ್ಲಿ ಲೋಗೋಸ್ ಕೊಡ್ತಾರೆ, ಬೇರೆ ಬೇರೆ ಕಲರ್ ಕಾನ್ಸೆಪ್ಟ್ಸ್ ಕೊಡ್ತಾರೆ. ಸೊ ಇದನ್ನೆಲ್ಲ ನೀವು ಮಾಡಿ ಡಿಸೈನ್ ಮಾಡಬಹುದು. ಎಸ್. ಆಮೇಲೆ ಮಜಾ ಏನಂತ ಹೇಳಿದ್ರೆ ಅಟ್ ದ ಎಂಡ್ ಯು ಕ್ಯಾನ್ ಪುಟ್ ಯರ್ ಇಮೇಲ್ ಐಡಿ, ದೇ ವಿಲ್ ಸೆಂಡ್ ಇಟ್ ಟು ಯು ಬೈ ಇಮೇಲ್. ಸೊ ನಿಮ್ಗೆ ಹೇಳ್ಬೋದು ನೋಡಿ ನಾನು ಡಿಸೈನ್ ಮಾಡಿದ ಬಾಟಲ್ ಅದು ಇಷ್ಟ ಆದ್ರೆ ಕೋಕ್ ಕಂಪನಿ ಅವರು ಅದನ್ನ ಮಾಡಬಹುದು. ದೇ ವಿಲ್ ಡು ಇಟ್ ಅಲ್ವಾ? ಇಷ್ಟ ಆದ್ರೆ ಕಾನ್ಸೆಪ್ಟ್ ಹಾಕಿದ್ದಾರೆ ನೋಡಿ, ದಿಸ್ ಕೋಕ್ ವಾಸ್ ದಿಸ್ ಡನ್ ಬೈ ಸೋ ಅಂಡ್ ಸೋ ಹಾಕ್ತಾರೆ. ಸೊ ನೋಡಿ ಅದೇ ತರ ಇಫ್ ಯು ಗೋ ಟು ದ ನೆಕ್ಸ್ಟ್ ಸ್ಲೈಡ್ ನೋಡಿ ಇದು ಅಲ್ಲಿ ಕೋಕ್ ಇಟ್ಸ್ ಐ ಥಿಂಕ್ ದೇ ಹ್ಯಾವ್ ಓವರ್ 150 ವೆರೈಟೀಸ್ ಆಫ್ ದ ಪ್ರಾಡಕ್ಟ್ಸ್. ಬೇರೆ ಬೇರೆ ಕಂಟ್ರಿಲಿ ಈಗ ಬರೀ ಕೋಲಾ ಆದ್ರೂ ಕೂಡ ಬೇರೆ ಬೇರೆ ಕಂಟ್ರಿಲಿ ಬೇರೆ ಬೇರೆ ಟೇಸ್ಟ್ ಇದೆ. ಹೌದಾ? ಸೊ ಆ ತರದ್ದು ಲೆಮನ್ ಡ್ರಿಂಕ್ ಇರ್ಬೋದು, ಆರೆಂಜ್ ಡ್ರಿಂಕ್ ಇರ್ಬೋದು, ಇದೆಲ್ಲ ಅವರ ಪ್ರಾಡಕ್ಟ್ಸ್ ಇದೆಯಲ್ಲ ಅದು ಎಲ್ಲಾನು ಟೇಸ್ಟ್ ಮಾಡುವಂತ ಅವಕಾಶ ಕೊಡ್ತಾರೆ. ಗ್ರೇಟ್. ಸೊ ಫೌಂಟನ್ಸ್ ಇಟ್ಟಿರ್ತಾರೆ, ನಿಮ್ಗೆ ಎಷ್ಟು ಬೇಕೋ ನೀವು ಅದನ್ನು ಕುಡಿಬಹುದು. ಇದು ನೀವು ಬ್ಲೆಂಡ್ ಮಾಡ್ಕೊಳ್ಬಹುದು. ನಿಮ್ಗೆ ಯಾವ್ದಾರು 2 ಫ್ಲೇವರ್ ಅನ್ನ ಮಿಕ್ಸ್ ಮಾಡೋ ತರ ಬೇಕಿದ್ರೆ ನೀವು ಅದನ್ನ ಬ್ಲೆಂಡ್ ಮಾಡಿ ಮಾಡಬಹುದು. ಯು ಕ್ಯಾನ್ ಟೇಸ್ಟ್ ದ್ಯಾಟ್ ಆಲ್ಸೋ. ಈಗ ಫಾರ್ ಎಕ್ಸಾಂಪಲ್ ಕೋಲಾ ಅಂಡ್ ಲೆಮನ್ ಮಿಕ್ಸ್ ಆದ್ರೆ ಯಾವ ತರ ಇರಬಹುದು ಟೇಸ್ಟ್ ನಿಮ್ಗೆ ಟ್ರೈ ಮಾಡಬೇಕಿದ್ರೆ ನೀವು ಅಲ್ಲಿ ನೀವು ಎಷ್ಟು ಕೋಕೋ ಎಷ್ಟು ಲೆಮನ್ ಅಂತ ಹೇಳಿದ್ರೆ ನೀವು ಮಿಕ್ಸ್ ಮಾಡುತ್ತೆ, ನಿಮ್ ಗ್ಲಾಸ್ ಅಲ್ಲಿ ಕೊಡ್ತಾರೆ, ನೀವು ಅದನ್ನು ಕುಡಿಬಹುದು. ಇಟ್ಸ್ ಅ ಫನ್ ಏರಿಯಾ. ನೈಸ್ ನೈಸ್. ಎಸ್. ಸೊ ಆ ತರ ಇದು ವಿನಯ್ ಹೆಗಡೆ ನನ್ನ ಜೊತೆ ಪೆನ್ ಮೋಡ್ ಫ್ರಮ್ ರೀಸೈಕಲ್ಡ್ ಬಾಟಲ್ಸ್. ವಾಟ್ ಇಸ್ ನೋಡಿ ಇದೆ ಎಲ್ಲಾ ಕೋಕ್ ಪ್ರಾಡಕ್ಟ್ಸ್ ನಲ್ಲಿ ಅವರ ಬಾಟಲ್ಗಳು ಅಥವಾ ಅವರ ಕ್ಯಾನ್ಗಳು ಇದನ್ನ ರೀಸೈಕಲ್ ಮಾಡಿದಂತ ಐಟಮ್ಗಳನ್ನ ಅಲ್ಲಿ ಸೇಲಿಗೆ ಇಡ್ತಾ ಇದ್ರು. ಸೊ ಪೆನ್ ನೋಡಿ ಇಟ್ಸ್ ಪೆನ್ ಮೇಡ್ ಫ್ರಮ್ ರೀಸೈಕಲ್ಡ್ ಬಾಟಲ್ಸ್. ನೈಸ್ ನೈಸ್ ನೈಸ್. ಸೊ ಈ ತರ ಹಲವಾರು ಬಾಟಲ್ಸ್, ಟಿ ಶರ್ಟ್ಸ್ ಇತ್ತಲ್ಲಿ. ಇಟ್ಸ್ ಮೇಡ್ ಫ್ರಮ್ ರೀಸೈಕಲ್ಡ್. ಯಂಗ್ ಮೆನ್ಸ್ ಟೀ ಇಸ್ ಮೇಡ್ ಫ್ರಮ್ ರೀಸೈಕಲ್ಡ್ ಪ್ಲಾಸ್ಟಿಕ್ ಬಾಟಲ್ಸ್. 14.95. ಅದು ಮಜಾ ಇದೆ. ಎಲ್ಲಿ ಹೋಗಿದ್ರು ನಾವು 65 ಮಲ್ಟಿಪ್ಲೈ ಮಾಡಿ ನೋಡ್ಬೇಕು. ಚೆನ್ನಾಗಿರುತ್ತೆ. ವಿ ಸ್ಪೆಂಟ್ ಒಂದು ಅಂಗಡಿಗೆ ಹೋಗಿದ್ವಿ. ಇಟ್ ವಾಸ್ ಹ್ಯೂಜ್ ಹಾರ್ಡ್ವೇರ್ ಶಾಪ್.
3 hours ವಿ ಸ್ಪೆಂಡ್ ಫಾರ್ ಶಾಪಿಂಗ್. ಅಲ್ಲಿ 3 ಗಂಟೆ ಇದ್ವಿ. 3 ತಾಸಿನಲ್ಲಿ ಲಿಟ್ರಲಿ ವಿ ಶಾಪ್ ಫಾರ್ ಓನ್ಲಿ ಹಾಫ್ ಅನ್ ಅವರ್. ಉಳಿದಿರ 2.5 ತಾಸು ಬರೀ ಮಲ್ಟಿಪ್ಲೈ ಮಾಡಿ ನೋಡೋದ್ರಲ್ಲ ಆಯ್ತು. ಪ್ರತಿಯೊಂದು ಐಟಮ್ ಅನ್ನು ತೆಗೆಯೋದು 65 ಮಲ್ಟಿಪ್ಲೈ ಮಾಡೋದು ವಾಪಸ್ ಇಡೋದು. ನನ್ನ ಬಾಸ್ ವಿಲಾಸ್ ನಾಯ್ಕ್ ಲಂಡನ್ಗೆ ಹೋಗಿದ್ರು. ಅವ್ರು ಯಾವುದೋ ಊರಿಂದ ಯಾವುದೋ ಊರಿಗೆ ಟ್ಯಾಕ್ಸಿನಲ್ಲಿ ಹೋಗಿದ್ರಂತೆ. ಅಲ್ಲಿ ಹೋಗಿ ದುಡ್ಡು ಕೊಟ್ಟು ನಂತರ ಲೆಕ್ಕ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದ್ದಾರೆ. ಸಮ್ 35,000 rupees ಆಯ್ತಂತೆ. He was like surprised ಅಂತ ಹೇಳ್ತಾ ಇದ್ದೆ ನಾನು. ಅದೇ ಹೇಳಿದೆ, ಈಗ ನನಗೆ ಅಲ್ಲಿ ಹೋಗಿದ್ದಾಗ ಕಮಿಂಗ್ ಟು ಶಾಪಿಂಗ್ there were many reasons why I did not go for shopping. ಒಂದು, ನನ್ನ ಹತ್ರ ಸ್ಪೇಸ್ ಇರಲಿಲ್ಲ. ಪ್ರೋಗ್ರಾಮಿಗೆ ಅಂತ ಹೇಳಿದಾಗ ಆಟೋಮ್ಯಾಟಿಕಲಿ ಯು ಹ್ಯಾವ್ ಲಾಟ್ ಆಫ್ ಲಗೇಜ್ ವಿತ್ ಯು. ಸೊ ನಾನು ಏನು ಮಾಡಿದೆ ಅಂದರೆ ಕಂಪ್ಲೀಟ್ ಕಾಂಪ್ಯಾಕ್ಟ್ ಆಗಿ ಮಾಡಿ ತಗೊಂಡು ಹೋಗಿದ್ದೆ. ಸೊ 23 ಕಿಲೋ 2 ಬ್ಯಾಗ್ ಎಲ್ಲ ಇತ್ತಷ್ಟೇ, ಬೇರೆ ಏನಿಲ್ಲ. ಅದರ ಮೇಲೆ ನೀವು ಆದರೆ $50 $100 ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ ನಾವು ವಿ ಟ್ರೈ ಟು ಕೀಪ್ ಇಟ್ ಇನ್ಸೈಡ್ ದಟ್ ಲಿಮಿಟ್. ಸೊ ಅದೊಂದಿತ್ತು. ಸೊ ಬರ್ತಾ ನನ್ನ ಹತ್ರ 1 kg ಎಕ್ಸ್ಟ್ರಾ ಲಗೇಜ್ ತಗೊಂಡು ಹೋಗೋಷ್ಟು ಜಾಗ ಇರಲಿಲ್ಲ. ಸೊ ದಟ್ ವಾಸ್ ಒನ್ ರೀಸನ್. ದ ಅದರ್ ರೀಸನ್ ವಾಸ್ ಆಫ್ ಕೋರ್ಸ್ ದ ಎಕ್ಸ್ಚೇಂಜ್ ರೇಟ್ ವಾಸ್ ದೇರ್. ಥರ್ಡ್ ರೀಸನ್, ಎವ್ರಿಥಿಂಗ್ ವಾಸ್ ಮೇಡ್ ಇನ್ ಚೈನಾ. Which is available in India. Of course. ಎಲ್ಲ ಆಗುದು. ಅಫ್ ಕೋರ್ಸ್ ಸ್ವಲ್ಪ ಕಡಿಮೆನೇ ಇರ್ಬೋದು, ಸ್ವಲ್ಪ ಚೀಪ್ ಇರ್ಬೋದು. ತುಂಬಾ ಪ್ರೆಷರೈಸ್ ಮಾಡಿದ್ದು ಐಪ್ಯಾಡ್ ತಗೋ, ಐಫೋನ್ ತಗೋ ಅಂತ ಹೇಳೆಲ್ಲ ಹೇಳ್ತಾ ಇದ್ರು. But I did not feel like going for that. So there are other reasons for it also. Let's move on. So this is about Coke world. ಒಂದಿನ ಇದು ಕೋಕ್ ಇದೆ. Sunglasses made from recycled plastic bottles. Nice. ಅದರಲ್ಲಿ ಕೋಕ್ ವರ್ಲ್ಡ್ ನಲ್ಲಿ 4D ಶೋ. 4D ಶೋ ನೀವು ಇಮ್ಯಾಜಿನ್ ಮಾಡಿ. ಕೋಕ್ ಇಸ್ ಎ ಡ್ರಿಂಕ್. ಹೌದು, ಇಟ್ಸ್ ಎ ಕೂಲ್ ಡ್ರಿಂಕ್. ಆ ಕೂಲ್ ಡ್ರಿಂಕ್ ಮೇಲೆ 4D ಶೋ ಏನ್ ಮಾಡಬಹುದು? ನಮ್ಗೆ ಬಹಳ ಆಶ್ಚರ್ಯ ಆಗ್ತದೆ, ಏನಿರ್ಬೋದು. ರೈಟ್. ದೇ ಮೇಡ್ ಎ 4D ಶೋ. ಓಕೆ. ಕೋಕ್ ಹೇಗೆ ಡೆವಲಪ್ ಆಗುತ್ತೆ, ದ ಸೀಕ್ರೆಟ್ ಫಾರ್ಮುಲಾ ಆಫ್ ಕೋಕ್ ಅಂತ ಹೇಳಿ. ಅಂದ್ರೆ ಏನ್ ಮಾಡ್ತಾರೆ, ದ ಕಾನ್ಸೆಪ್ಟ್ ಗೋಸ್ ಲೈಕ್ ವಾಟ್ ಇಸ್ ದ ಸೀಕ್ರೆಟ್ ಬಿಹೈಂಡ್ ಕೋಕ್, ವೈ ಇಸ್ ಕೋಕ್ ದ ಕೋಕ್. ನೈಸ್. ಸೊ ಏನು ಅಂತ ಹೇಳಿ ಸೀಕ್ರೆಟ್ ಫಾರ್ಮುಲಾ ಹುಡ್ಕೋದಕ್ಕೆ ಹೊರಡ್ತಾರೆ. ಸೊ ಅಲ್ಲಿ ನಿಮ್ಗೆಲ್ಲ ಈ ಐಸ್ನಲ್ಲಿ ಹೋಗಿರೋ ಫೀಲಿಂಗ್ ಅದೆಲ್ಲ ಕೊಡ್ತಾರೆ. ಬಹಳ ಮಜಾ ಇದೆ. ಇಟ್ಸ್ ಲಿಟ್ರಲ್ ಟಿಪಿಕಲ್ 4D ಶೋ. ಸೊ ಅದು ಮಾಡ್ತಾರೆ. ಆಮೇಲೆ ಎಂಡಿಗೆ ಬರ್ತಾರೆ, ಕೋಕ್ ಈಸ್ ಕೋಕ್ ಬಿಕಾಸ್ ಆಫ್ ಯು, ಯುವರ್ ಫೀಲಿಂಗ್ಸ್. ಸೊ ಇದನ್ನ ನೀವು ಹಾಕಿದ್ರಿಂದ ಕೋಕ್ ನಿಜವಾಗ್ಲೂ ಆ ಟೇಸ್ಟ್ ಕೊಡ್ತಾ ಇದೆ. ನಿಮ್ಮ ಪ್ರೀತಿ ಕೂಡ ಅದ್ರ ಜೊತೆ ಇರುವ ಕಾರಣ ಸೊ ಈ ಕಾನ್ಸೆಪ್ಟಿಗೆ ಬರ್ತಾರೆ. ಡೈರೆಕ್ಟ್ ಆಗಿ ಹಾರ್ಟ್ ಮೇಲೆ ಅಟ್ಯಾಕ್ ಮಾಡ್ತಾರೆ ನೋಡಿ, ನಿಮ್ಮಿಂದ ಈಗ ನಾವು ಆಗಿದ್ದೀವಿ ಅಂತ. ನೋಡಿ, ಇಲ್ಲಾಂದ್ರೆ ಕೋಕ್ ನಲ್ಲಿ 4D ಶೋ ಮಾಡೋದು ಏನಿದೆ. But they made it. So that's again marketing. Let's see what is this. The street. This is Washington DC. ಇದು ನೋಡಿ, ಅದೇ ಕಾರಂಜಿ. ಓಕೆ. ಕಾರಂಜಿ ಮಾಡಿ ಮಕ್ಕಳ ನಾಟಕ ಬಿಟ್ಬಿಡು. ಓಕೆ. ಅಲ್ಲಿ ಏನಾಗುತ್ತೆ ಅಂದ್ರೆ ಬೇರೆ ಬೇರೆ ಕಾಂಬಿನೇಷನ್ ಅಲ್ಲಿ ಕಾರಂಜಿಯನ್ನು ಬಿಡ್ತಾರೆ. ಸ್ವಲ್ಪ ಅದನ್ನ ಸ್ಪೀಡ್ ಮಾಡ್ತಾರೆ, ಸ್ವಲ್ಪ ಕಡಿಮೆ ಮಾಡ್ತಾರೆ. ಕೆಲವು ಕಡೆ ಮಾತ್ರ ಬರುತ್ತೆ, ಕೆಲವು ಕಡೆ ಬರೋದಿಲ್ಲ. ಸೊ ಹೀಗೆ ಮಕ್ಕಳಿಗೆ ಆಟಕ್ಕೆ ಬಿಟ್ಬಿಡ್ತಾರೆ. ಯಾರು ಬೇಕಾದ್ರೆ ಮಕ್ಕಳು ಅಂತಲ್ಲ, ದೊಡ್ಡವರು ಆಡ್ಬೋದು. ಬಟ್ ಲಿಟರ್ ಮಕ್ಕಳು ಜಾಸ್ತಿ ಪ್ರೆಷರೈಸ್ ಮಾಡ್ತಾರೆ, ಹೋಗ್ಬೇಕಲ್ಲಿ ಅಂತ ಹೇಳಿ ಹೋಗ್ತಾರೆ. ಹೋಗಿದ್ದಾಗ ದೊಡ್ಡವರು ಬರ್ತಾರೆ. ದೊಡ್ಡವರು ಅಲ್ಲಿ ಇದ್ಕೊಂಡು ಅವ್ರ ಈ ಕಡೆ ಶಾಪಿಂಗಿಗೂ ಅದಕ್ಕೂ ಹೋಗ್ತಾರೆ. ಸೊ ಏರಿಯಾ ಡೆವಲಪ್ ಆಗುತ್ತೆ. ಸೊ ದಿಸ್ ಕೈಂಡ್ ಆಫ್ ಥಿಂಗ್ಸ್. ನೈಸ್. ತೇಶ್ವಿ, ಮಾತಾಡ್ತಾ 1 ಗಂಟೆ ಹೋಯ್ತ್ರಿ. ಹೌದ್ರಿ, ನನಗೂ ಗೊತ್ತಾಗ್ಲಿಲ್ಲ. ಈಗ ಮುಗಿಸ್ಬೇಕೀಗ. ಖಂಡಿತ. ಈಗ 1 ನಿಮಿಷ ಇರೋದು. ಶೋರ್. ನಿಮ್ಮ ಎಕ್ಸ್ಪೀರಿಯನ್ಸ್ ಅದೇ, ನಾವು ಮತ್ತೆ ಬೇರೆ ಮಾತಾಡೋಣ. ಬಟ್ ವಾಟ್ ಯು ಹ್ಯಾವ್ ಟು ಸೇ? ವಿ ವಿಲ್ ಹ್ಯಾವ್ ಟು ಕ್ಲೋಸ್. ನನಗಂತೂ ಬಹಳ ಖುಷಿ ಆಯಿತು. ಅಫ್ಕೋರ್ಸ್ ಅಮೇರಿಕದ್ದು ಖುಷಿ ಆಯಿತು, ಇಲ್ಲಿ ನಿಮ್ಮ ಹತ್ರ ಮಾತಾಡಿದ್ದು ಖುಷಿ ಆಯಿತು. ಅಂದರೆ ಬೇಸಿಕಲಿ ಏನಾಗ್ತದೆ ಅಂತ ಹೇಳಿದರೆ, ಪ್ರೋಗ್ರಾಮಿಗೆ ಹೋಗ್ತಾ ಇರ್ತೀವಿ. ಅಮೇರಿಕಾದಲ್ಲೂ ಹಾಗೆ 3 ವೀಕೆಂಡ್ ಹೇಳಿದ್ದೆ ನಾನು. ಬೇರೆ ಬೇರೆ ಕಡೆ ಟ್ರಾವೆಲ್ ಮಾಡಿದ್ದೆ, ಬೇರೆ ಬೇರೆ ಕಡೆ ಪ್ರೋಗ್ರಾಮ್ಸ್ ಕೊಟ್ಟಿದ್ದೆ. ಪ್ರತಿಯೊಂದು ಪ್ರೋಗ್ರಾಮು ಬೇರೆ ಬೇರೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಕರೆಕ್ಟ್. ಎಷ್ಟರ ಮಟ್ಟಿಗೆ ಅಂತ ಹೇಳಿದರೆ, ಈಗ ಅಲ್ಲಿಯವರು ಆ ಜನ ಡೆವಲಪ್ ಆಗಿರುವಂಥ ಸ್ಪೀಡ್ ಕಂಡ್ರೆ ಬಹಳ ಆಶ್ಚರ್ಯ ಆಗ್ತದೆ. ತುಂಬ ಕಡೆಯಲ್ಲಿ ನನಗೆ ವಿಸಿಟಿಂಗ್ ಕಾರ್ಡ್ ಕೊಡಬೇಕಾಗಿ ಬರಲಿಲ್ಲ, ಬ್ರೋಷರ್ ಕೊಡಬೇಕಾಗಿ ಬರಲಿಲ್ಲ. ಯಾಕೆಂದ್ರೆ ಪ್ರೋಗ್ರಾಮ್ ನೋಡಿ ನಮ್ಮನ್ನ ಕಂಗ್ರಾಚುಲೇಟ್ ಮಾಡೋದಕ್ಕೆ ಬರುವಾಗಲೇ ನಮ್ಮ ಬಗ್ಗೆ ಕಂಪ್ಲೀಟ್ ನಮ್ಮ ಇಡೀ ಜಾತಕವನ್ನೇ ಅವ್ರು ನೋಡಿರ್ತಾರೆ. ಒಂದ್ ಕಡೆ ನಾನು ಒಬ್ಬರಿಗೆ ವಯಸ್ಸಾದವರೊಬ್ರು, ಅವ್ರಿಗೆ ನಾನು ಕಾರ್ಡ್ ಕೊಟ್ಟೆ. ನೋ ಐ ಡೋಂಟ್ ನೋ ಯುವರ್ ಬಿಸ್ನೆಸ್ ಕಾರ್ಡ್, ಐ ಆಲ್ರೆಡಿ ಹ್ಯಾವ್ ಇಟ್ ಸೇವ್ಡ್ ಆನ್ ಮೈ ಮೊಬೈಲ್ ಅಂತ ಮೊಬೈಲ್ ತೋರಿಸ್ತಾರೆ. ದಿ ಈಸ್ ಕಂಪ್ಲೀಟ್ ಕಾಂಟ್ಯಾಕ್ಟ್ ಇನ್ಫಾರ್ಮೇಶನ್ ಸೇವ್ಡ್ ಆನ್ ಹಿಸ್ ಮೊಬೈಲ್. ಸೊ ಇಟ್ ಇಸ್ ಈ ಥರ ಎಕ್ಸ್ಪೀರಿಯನ್ಸ್ಗಳು. ಅಂದರೆ ಕೆಲವು ಕಡೆ ನಮ್ಗೆ ಏನಾಗುತ್ತೆ, ನಮಗೆ ನಮ್ಮನ್ನು ಮಾರ್ಕೆಟ್ ಮಾಡಬೇಕಾಗತ್ತೆ. ಬಟ್ ಅಲ್ಲಿ ಮಾರ್ಕೆಟ್ ಮಾಡಬೇಕಾಗಿ ಬರಲಿಲ್ಲ. ಮೈ ಪ್ರೆಸೆನ್ಸ್, ಮೈ ಶೋ ವಾಸ್ ಇಟ್. ಓಕೆ, ಆಲ್ ರೈಟ್. ಸೊ ದಟ್ ವಾಸ್ ಅಮೇರಿಕನ್ ಎಕ್ಸ್ಪೀರಿಯನ್ಸ್. ನೈಸ್. ಇನ್ನೀಗ ಇಲ್ಲಿ ಬಂದ ಮೇಲೆ ಯು ಕಾಲ್ಡ್ ಮಿ ಹಿಯರ್, ಅದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತೇನೆ. ಸಾಮಾನ್ಯವಾಗಿ ಫಾರಿನ್ ಟೂರ್ ಹೋಗಿ ಆದ್ಮೇಲೆ ಇಂಟರ್ವ್ಯೂಸ್ ಮಾಡೋದಿದೆ. ಎಲ್ಲ ಬರ್ತಾರೆ, ಕೇಳ್ತಾರೆ, ಇಂಟರ್ವ್ಯೂ ತಗೊಳ್ತಾರೆ, ಮೀಡಿಯಾದಲ್ಲಿ ಇರಲಿ. ಹೆಚ್ಚಾಗಿ ಬರೋದು ಹೇಗೆ ಅಂತ ಹೇಳಿದ್ರೆ, ನಿಮ್ಮ ಪ್ರೋಗ್ರಾಮ್ ಹೇಗೆ ನಡೆಯಿತು, ಅಲ್ಲಿ ಎಷ್ಟು ಜನ ಬಂದಿದ್ರು, ಚಪ್ಪಾಳೆ ತಟ್ಟಿದ್ರ, ಎಷ್ಟು ರೆಸ್ಪಾನ್ಸ್ ಇತ್ತು, ಅಲ್ಲಿ ಆಡಿಯನ್ಸಿಗೂ ಇಲ್ಲಿ ಆಡಿಯನ್ಸಿಗೂ ಏನು ಡಿಫ್ರೆನ್ಸು, ಇಂಥ ಕ್ವಶನ್ಗಳನ್ನ ಕೇಳ್ತಾರೆ ಯೂಶ್ವಲಿ. ಅಫ್ಕೋರ್ಸ್ ದಟ್ ಇಸ್ ಆಲ್ಸೋ ಡಿಫ್ರೆಂಟ್ ಟಾಪಿಕ್ ಇನ್ ಇಟ್ ಸೆಲ್ಫ್. ಅದು ಇಲ್ಲಿ ಇವತ್ತು ನಾನು ನಿಮ್ಮ ಹತ್ರ ಮಾತಾಡಿದ್ದು
ಜೂನಿಯರ್ ಶಂಕರ್ ಆಗಲ್ಲ. ಯಾಕಂದ್ರೆ ಇವತ್ತು ಪ್ರೋಗ್ರಾಮ್ ಬಗ್ಗೆ ನಾನು ಏನೂ ಹೇಳಲೇ ಇಲ್ಲ. ಅಫ್ಕೋರ್ಸ್ ಪ್ರೋಗ್ರಾಮ್ ಇತ್ತು, ಚೆನ್ನಾಗಿತ್ತು, ನಡೆಯಿತು, ತುಂಬ ಜನ ಬಂದಿದ್ರು, ಸಂತೋಷ ಆಯಿತು, ನನಗೂ ಖುಷಿ ಆಯಿತು. ಇನ್ನೊಂದು 2 ವರ್ಷಕ್ಕಾಗುವಷ್ಟು ಪ್ರೋಗ್ರಾಮ್ಸ್ಗೆ ಮಾತಾಡ್ಕೊಂಡು ಬಂದಿದ್ದೇನೆ, ಬುಕಿಂಗ್ಸ್ ಆಗಿದೆ. ದಟ್ಸ್ ಆಲ್ ಡಿಫ್ರೆಂಟ್ ಥಿಂಗ್ಸ್. ಬಟ್ ಇಲ್ಲಿ ನಾನು ಮಾತಾಡಿರೋದು ಆ್ಯಸ್ ತೇಜಸ್ವಿ, ಅಲ್ಲಿ ಆಗಿರುವಂತಹ ಎಕ್ಸ್ಪೀರಿಯನ್ಸ್ಗಳನ್ನು ಆ್ಯಸ್ ಫ್ರೆಂಡ್ಸ್. ಅಫ್ಕೋರ್ಸ್ ವಿ ಆರ್ ಫ್ರೆಂಡ್ಸ್ ಫ್ರಮ್ ಅ ಲಾಂಗ್ ಟೈಮ್. ಸೊ ಆ್ಯಸ್ ಫ್ರೆಂಡ್ಸ್ ಆ ಎಕ್ಸ್ಪೀರಿಯನ್ಸ್ಗಳನ್ನು ನಿಮ್ಮ ಹತ್ರ ಹೇಳ್ಕೊಡೋದಕ್ಕೆ, ನಮ್ಮ ವೀಕ್ಷಕರ ಹತ್ರ ಹೇಳ್ಕೊಡೋದಕ್ಕೆ ಭಾಳ ಖುಷಿ ಆಯಿತು. ಯಾಕೆಂದರೆ ನಾನು ಆಗಲೇ ಹೇಳಿದ ಹಾಗೆ ಅಲ್ಲಿರುವಂತಹ ಒಳ್ಳೆ ಎಕ್ಸ್ಪೀರಿಯನ್ಸ್ಗಳನ್ನು ನಾನು ತಂದಿದ್ದೇನೆ. ಕರೆಕ್ಟ್. ಇನ್ನೂ ಹಲವಾರಿದೆ. ಅಫ್ಕೋರ್ಸ್ 1 ಗಂಟೆ ಸಾಕಾಗೋದು ಇಡೀ ದಿವಸ. ಮತ್ತು ಈಗ ನಾನು ನನ್ನ ಮನೆಯವರ ಹತ್ರ ಈ 20 ದಿವಸದಲ್ಲಿ ಟ್ರಿಪ್ಪಿನ ಅರ್ಧನೂ ಹೇಳಿಲ್ಲ ಇನ್ನು. ಓಕೆ ಓಕೆ. ಐ ಆಮ್ ಜಸ್ಟ್ ಹಾಫ್ ವೇ. ಓಕೆ. 1 ವಾರದ ಕತೆ ಹೇಳಿದ್ದೇನೆ ಅಷ್ಟೇ. ಇನ್ನೊಂದು ವಾರದ ಕತೆ ಇನ್ನೂ ಬಾಕಿ ಇದೆ ನನಗೆ ಹೇಳೋದಂಥದ್ದು. ಬಟ್ ದರ್ ಇಸ್ ಮೋರ್ ಟು ಸೇ. ನನ್ನಿಂದ ಸಾಧ್ಯ ಆದಷ್ಟನ್ನು ನಾನು ಪ್ರೆಸೆಂಟ್ ಮಾಡಿದ್ದೇನೆ, ಎಕ್ಸ್ಪೀರಿಯನ್ಸ್ಗಳನ್ನು ಹಂಚ್ಕೊಂಡಿದ್ದೇನೆ. ಐ ಆಮ್ ರಿಯಲ್ ಹ್ಯಾಪಿ ವಿತ್ ಇಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. ಸೊ ವೀಕ್ಷಕರೇ, ಇದು ತೇಜಸ್ವಿ ಅವರ ಅಮೆರಿಕ ಪ್ರವಾಸದ ಅನುಭವ. ಅಲ್ಲಿಂದ ನೆಕ್ಸ್ಟ್ ಅವ್ರು ಮತ್ತೆ UAE ಬರ್ತಾರೆ. ಸೊ ಅಲ್ಲಿಯ ಮಾತುಕತೆ ಮಾಡೋದಕ್ಕೆ ಸಮಯ ಆಫ್ಕೋರ್ಸ್ ಸಿಕ್ಕಲಿಲ್ಲ. ಅನುಭವಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ನನಗೆ ಇಷ್ಟೆಲ್ಲ ಮಾತು ಆಡಿದ ನಂತರ ನಾನು ಸ್ಟಾರ್ಟ್ ಮಾಡಿದ ಅಮೇರಿಕ ಸಿನಿಮಾದಿಂದ ನಾನು ಮುಗಿಸ್ತಾ ಕೂಡ ಅದೇ ಸಿನಿಮಾದ ಒಂದು ಹಾಡಿನ ಸಾಲುಗಳು ನನಗೆ ನೆನಪಾಗ್ತವೆ. ಇವರೆಲ್ಲರೂ ಅಮೇರಿಕಕ್ಕೆ ಹೋಗ್ತಾರೆ, ರಮೇಶ್ ಅರವಿಂದ್, ಅಕ್ಷಯ್ ಆನಂದ್ ಮತ್ತು ಹೀರೋಯಿನ್ ಆ ಫಿಲ್ಮಿದ್ದು, ಅವ್ರ ಹೆಸರು ಹೇಮಾ, ನೆನಪಾಗ್ತಾಯಿಲ್ಲ, ಐ ಆಮ್ ಸೋ ಸಾರಿ. ಹೇಗಿದೆ ನಮ್ಮ ದೇಶ, ಹೇಗಿದೆ ನಮ್ಮ ಭಾಷೆ, ಹೇಗಿದೆ ಕನ್ನಡ, ಹೇಗಿದೆ ಕರ್ನಾಟಕ, ಹೇಗಿದ್ದಾರೆ ನಮ್ಮ ಜನ, ಈಗಲೂ ಹಾಗೆ ಇದ್ದಾರೆ ಕನ್ನಡ ಜನ ಅಂತ ನಿಮ್ಗೆ ನೆನಪಾಗಿರ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮೂರಿನ ನಿರಂತರ ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾನೆ ಇರಿ ಸ್ಪಂದನ. ನಮಸ್ಕಾರ.